ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ ವೀಕ್ಷಕರೇ, ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ನೀವು ಈಗಾಗಲೇ ನಿನ್ನೆಯಿಂದ ಅನೇಕ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಏನು ದಿಲ್ಲಿಯಲ್ಲಿ ರೈತರು ತಮ್ಮ ಬೇಡಿಕೆಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಕೇಂದ್ರದ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಕಳೆದ 27 ದಿನಗಳಿಂದ ನಿರಂತರವಾದಂಥ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯ ಏನು ಕಾವು ದಿನದಿಂದ ದಿನಕ್ಕೆ ಏರ್ತಾ ಇರುವ ಸಂದರ್ಭದಲ್ಲೇ ನಿನ್ನೆ ಸಮೀಕ್ಷೆ ಒಂದು ಹೊರಬಂದಿದೆ. ಆ ಸಮೀಕ್ಷೆಯ ಆ ಸಮೀಕ್ಷೆಯಲ್ಲಿ ಏನು ಹೇಳಲಾಗ್ತಾಯಿದೆ ಅಂತ ಹೇಳಿದ್ರೆ, ಒಟ್ಟು ಕೃಷಿ ಮಸೂದೆಗೆ ಇವತ್ತು ದೇಶವ್ಯಾಪಿಯಾಗಿ ಜನಬೆಂಬಲ ವ್ಯಕ್ತವಾಗ್ತಾ ಉಂಟು, ಒಂದು ವಿಚಾರ. ಎರಡನೇ ವಿಚಾರ, ಈ ಒಂದು ಕೃಷಿ ಮಸೂದೆಯನ್ನು ವಿರೋಧಿಸಿ ಯಾರು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಬೇಕು ಅಂತ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಆ ಬೇಡಿಕೆಯನ್ನು ಮಂಡಿಸ್ತಾ ಇದ್ದಾರೆ, ಅಂದರೆ ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ ಅನ್ನುವ ವಿಚಾರ ಈ ಸಮೀಕ್ಷೆಯ ಒಟ್ಟು ಮೂಲ ಆಶಯ ಅಥವಾ ಅದರ ಒಂದು ಅಜೆಂಡವೇ ಅಷ್ಟು. ಸೊ ನಾವು ಇವತ್ತು ಈ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಯಾವ ಸಂದರ್ಭದಲ್ಲಿ ಈ ಸಮೀಕ್ಷೆ ಬಂತು, ಯಾರು ಈ ಸಮೀಕ್ಷೆಯನ್ನು ಮಾಡಿದರು, ಏನು ಈ ಸಮೀಕ್ಷೆಯ ಉದ್ದೇಶ ಅಂತ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತುಕತೆಗಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ MG ಹೆಗ್ಡೆ ಅವರಿದ್ದಾರೆ, ಜೊತೆಗೆ ಜೆರಾರ್ಡ್ ಟವರ್ಸ್ ಅವರಿದ್ದಾರೆ. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ವಿ4 TV ಅಥವಾ ಎಲ್ಲ ವೀಕ್ಷಕರಿಗೆ MG ಹೆಗ್ಡೆ ಅವರು ಅಥವಾ ಜೆರಾರ್ಡ್ ಟವರ್ಸ್ ಅವರು ತುಂಬ ಪರಿಚಿತರೆ. ಮಂಗಳೂರು ಅಥವಾ ಕರಾವಳಿ ಭಾಗದ ಯಾವುದೇ ಜನಪರ ಕಾಳಜಿಯ ವಿಚಾರಗಳಿದ್ದಾಗ ಅದರ ಪರವಾಗಿ ನಿಂತು ಒಂದು ಆ ವಿಚಾರ ಅಥವಾ ಒಂದು ಹೋರಾಟ ಒಂದು ಹಂತಕ್ಕೆ, ಅಂದರೆ ತಾರ್ಕಿಕ ಹಂತಕ್ಕೆ ಬರುವ ತನಕ ಅದರ ಬೆನ್ನು ಹಿಡಿದು ಆ ಹೋರಾಟ ಮಾಡ್ತಾ ಇರುವಂಥ ಒಬ್ಬ ಜನಪರ ಕಾಳಜಿಯ ಸಾಮಾಜಿಕ ಕಾರ್ಯಕರ್ತರು MG ಹೆಗ್ಡೆ ಅವರು. ಅದೇ ರೀತಿಯಾಗಿ ಜೆರಾರ್ಡ್ ಟವರ್ಸ್ ಅವರು ಕೂಡ ನಾಗರಿಕರ ಹಕ್ಕುಗಳ, ಜನರ ಯಾವುದೇ ಹಕ್ಕು ಬಾಧ್ಯತೆಗಳ ವಿಚಾರ ಬಂದಾಗ ತಾನು ವೈಯಕ್ತಿಕ ನೆಲೆಯಲ್ಲಿ ಕೂಡ ಮುಂದೆ ನಿಂತು ಅದನ್ನು ಸಂಬಂಧಪಟ್ಟ ಆಡಳಿತದವರ ಮುಂದೆ ಕೊಂಡೋಗಿ ಪ್ರಸ್ತಾಪಿಸಿ ಆ ವಿಚಾರಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವವರು ಜೆರಾರ್ಡ್ ಟವರ್ಸ್ ಅವರು. ಸೊ ಇಬ್ಬರೂ ಕೂಡ ನಮ್ಮ ಕರಾವಳಿಯ ಜನರ ಸಾಕ್ಷಿ ಪ್ರಜ್ಞೆಗಳಾಗಿ ಅಥವಾ ಜನರ ಧ್ವನಿಗಳಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇರುವವರು. ಸೊ ಇವತ್ತು ನಾವು ಈ ಒಂದು ವಿಚಾರವನ್ನು ಕೃಷಿ ಕಾಯ್ದೆಗೆ ದಿಢೀರಾಗಿ ಬಹುಮತ ಅಂತ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿತ್ತಲ್ಲ, ಈ ವಿಚಾರವನ್ನು ಇದು ಸ್ವಲ್ಪ ಒಂದು ರೈತರನ್ನು ಮೋಸ ಮಾಡುವಂಥ ಉದ್ದೇಶದ್ದೋ ಅಥವಾ ದೇಶದ ಜನರನ್ನು ದಾರಿ ತಪ್ಪಿಸುವ ಉದ್ದೇಶದ್ದೋ ಅಥವಾ ಇದು ತೀರಾ ನೈಜ ಪ್ರಾಮಾಣಿಕ ಕಾಳಜಿಯದ್ದೋ ಈ ಒಂದು ಸಮೀಕ್ಷೆ ಅನ್ನುವ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕೆ ಇದ್ದಾವೆ. ನಾನು ಮೊದಲೇ ಹೇಳಿಬಿಡ್ತೇನೆ, ಈ ಸಮೀಕ್ಷೆಯನ್ನು ಮಾಡಿದ್ದು ರಿಲಯನ್ಸ್ ಪ್ರವರ್ತಿತ ಒಂದು ಸುದ್ದಿ ಸಂಸ್ಥೆ. MG ಹೆಗ್ಡೆ ಅವರೇ, ಎಸ್, ಟವರ್ಸ್ ಅವರೇ, ಹೌದು, ರಿಲಯನ್ಸ್ ಕಂಪನಿ ಅಥವಾ ರಿಲಯನ್ಸ್ ಸಮೂಹ ಪ್ರವರ್ತಿತ ಒಂದು ಸುದ್ದಿ ಸಂಸ್ಥೆ. ಸೊ ನಮಗೆ ಅಲ್ಲಿಂದಲೇ ನಿಮ್ಮ ಒಂದು ಗುಮಾನಿ ಈ ಸಮೀಕ್ಷೆಯ ವಿಚಾರದ ಬಗ್ಗೆ ನಾವು ಗುಮಾನಿಯನ್ನು ಇಟ್ಕೊಂಡೇ ನಾವು ಮಾತಾಡಬೇಕಾಗತ್ತೆ. ಎಸ್, ಈಗ ಸಮೀಕ್ಷೆ ಹೇಳುತ್ತೆ ಒಟ್ಟು ಕೃಷಿ ಕಾಯ್ದೆಗೆ ಬಹುಮತ, ಅಂದರೆ ಜನರು, ಅಂದರೆ ಒಟ್ಟು ದೇಶದ ಕೃಷಿಕರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. 60% ಹೆಚ್ಚು ಜನ. ಇನ್ನೊಂದು ವಿಚಾರ ಹೇಳ್ತಾರೆ, ರೈತರು ಮಾಡ್ತಾ ಇರುವಂಥ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಬೇಕು ಅನ್ನೋದನ್ನು ಕೂಡ ನಮ್ಮ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ ಅಂತ. ಮತ್ತು ಮೂರನೇ ಅಂಶ ಹೇಳ್ತಾರೆ, ಒಟ್ಟು ಕೃಷಿ ಕಾಯ್ದೆಯಿಂದ ಕೃಷಿಕರಿಗೆ ಭಾರಿ ಒಳ್ಳೆಯ ಪ್ರಯೋಜನ ಆಗುತ್ತೆ ಅನ್ನೋ ವಿಚಾರಗಳನ್ನು ಈ ಎಲ್ಲ ಸಮೀಕ್ಷೆಗಳು ಹೇಳಿದೆ. ಸೊ ನಾನು ಏಕಾಏಕಿ ಬಂದಂಥ ಈಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ, ಅದು ಯಾವುದೇ ದೇಶದಲ್ಲಿ ಚುನಾವಣೆ, ಮಹಾಚುನಾವಣೆ ಅದೆಲ್ಲ ಕೂಡ, ಅದು ರಾಜ್ಯ ಅಸೆಂಬ್ಲಿ ಅಥವಾ ಜನರಲ್ ಎಲೆಕ್ಷನ್ ದೇಶದ್ದು ಬಂದ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಸಂಸ್ಥೆಗಳು ಆ ಒಂದು ಪ್ರೀ ಎಕ್ಸಿಟ್ ಹೌದು ಸಮೀಕ್ಷೆ ಮಾಡುವಂಥದ್ದು ಸಾಮಾನ್ಯವಾಗಿ ನಡೆದುಕೊಂಡು ಬಂದಿರುವಂಥ ಒಂದು ಪ್ರಕ್ರಿಯೆ ಇತ್ತೀಚಿನ ಹಲವು ವರ್ಷಗಳಿಂದ. ಸಡನ್ ಆಗಿ ಇದು ಕೃಷಿಕರ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ಬಂತಲ್ಲ, ಏನು ಕಾರಣ ಇರ್ಬೋದು MG ಹೆಗ್ಡೆ ಅವರೇ? ನೋಡಿ, ಈ ಹೋರಾಟಗಳನ್ನು ನಾವು ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಂದು ಸರ್ಕಾರ ಅದನ್ನು ಹಂತ ಹಂತವಾಗಿ ಮೊದಲು ಮುಗಿಸ್ಲಿಕ್ಕೆ ನೋಡುತ್ತೆ. ಅದು
ಸಹಜವಾಗಿ ಸಾಮಾನ್ಯವಾಗಿ ನನ್ನ ಅನುಭವ. ಯಾವುದೇ ಈಗ ನಾವು ನೇತ್ರಾವತಿ ಹೋರಾಟ ಮಾಡುವಾಗಲೂ ಕೂಡ ಅದನ್ನು ಮುಗಿಸುವುದು ಹೇಗೆ ಹೇಳುವಂಥದ್ದನ್ನೇ ಮೊದಲ ಆಲೋಚನೆ ಮಾಡಿದ್ದು, ಆಲೋಚನೆ ಮಾಡ್ತಾರೆ. ಸರ್ಕಾರದ ಕೆಲಸವೇ ಅದು ಒಂದು. ಎರಡನೇದು ಇದು ನೀವು ಈ ವಿಚಾರ ಹೇಳುವಾಗ ಈ ಹಿಂದೆ ಇದೇ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳು ಕೂಡ ಇದೇ ವಿಚಾರವನ್ನು ಮಾತಾಡಿದರು. ಯಾಕಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ದಿಲ್ಲಿಯಲ್ಲಿ ಆರಂಭವಾಗಿ ಇನ್ನೇನೋ 1 ವಾರ ಆಗಿತ್ತು. ಆವಾಗಲೇ ಯಾಕಂತ ಹೇಳಿದ್ರೆ ಒಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇಶದ ರೈತರ ಸಂಘಟನೆಗಳು ಭಾಗಿಯಾಗಿವೆ. ಆ ರೈತರ ಸಂಘಗಳನ್ನು ಏನು ಡಿವೈಡ್ ಮಾಡುವಂತ ಒಂದು ಪ್ರಯತ್ನ ನಡೆಯಿತು. ಸೊ ಆವಾಗಲೇ ಏನು ಅವರೆಲ್ಲ ಎಚ್ಚೆತ್ತುಕೊಂಡ್ರು, ನಮ್ಮನ್ನು ಏನು ಈ ರೀತಿ ನಮ್ಮ ನಡುವೆನೇ ಏನು ಕಲಾ ಬರುವಂತೆ ನೀವು ಪ್ರಯತ್ನ ಮಾಡಬೇಡಿ, ನಾವು ಎಷ್ಟೇ ಕಷ್ಟವಾದರೂ ನಾವು ಒಟ್ಟಿಗೆ ಇರ್ತೇವೆ, ಏನನ್ನೂ ಪ್ರಸ್ತಾಪ ಮಾಡಲಿಕ್ಕಿದ್ದರೆ, ಏನೇ ಹೇಳಲಿಕ್ಕೆ ಕೊಡಲಿಕ್ಕಿದ್ದರೆ, ಯಾವುದೇ ಮಾತುಕತೆ ಇದ್ದರೆ ನಾವೆಲ್ಲರ ಜೊತೆಯಾಗಿ ಬರ್ತೇವೆ ಅಂತ ಹೇಳಿದ್ರು ಅವರು. ಅದೇ ರೀತಿ ರಾಜಕೀಯ ಇದನ್ನು ಕೊಡ್ತಾರೆ, ಅದಕ್ಕೆ ಬಣ್ಣ, ರಾಜಕೀಯ ಬಣ್ಣ ಕೊಡ್ತಾರೆ. ಆಮೇಲೆ ಈಗ ಈ ಸಮೀಕ್ಷೆ ರಿಲಯನ್ಸ್ನವರು ಮಾಡಿದ್ದು ಸಮೀಕ್ಷೆ ಏನಿದೆ, 20,000 ಚಿಲ್ಲರೆ ಜನರನ್ನ ಅವ್ರು ಸಂಪರ್ಕ ಮಾಡಿದ್ದೇನೆ. ನನ್ನ ಮೂಲಭೂತ ಪ್ರಶ್ನೆ, ಅಲ್ಲಿ ಕುಳಿತು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥವ್ರು ರೈತರಲ್ಲ ಅಂತ ಆದ್ರೆ ಅವರನ್ನು ಹೌದಲ್ಲ ನೋಡ್ಲಿಕ್ಕೆ ಫಿಸಿಕಲಿ ಆದ್ರೂ ಅವ್ರು ಕಾಣ್ತಾರೆ. ಈ 20,000 ಜನ ರೈತರು ಅಂತ ನಾನು ಹೇಗೆ ನಂಬುದು? ನೀವು ಸಮೀಕ್ಷೆಯಲ್ಲಿ ಭೇಟಿ ಮಾಡಿದವರೆಲ್ಲರೂ ರೈತರು ಅನ್ನುವುದನ್ನು ನಂಬುವುದು ಹೇಗೆ? ಮೊದಲ ಕ್ವಶನ್. ಎರಡನೇದು, ಅವರು ಒಂದು ಸೈಡಲ್ಲಿ ನೀವು ಹೇಳ್ತೀರಿ ಅವರು ಖಾಲಿಸ್ತಾನಿಗಳು, ಚೀನಾ ಮೋಟಿವೇಟೆಡ್, ಪಾಕಿಸ್ತಾನ ಮೋಟಿವೇಟೆಡ್, ದೇಶದ್ರೋಹಿಗಳು. ಕಾಂಗ್ರೆಸ್ ಅಲ್ಲ, ಅದು ಮತ್ತೆ ಹೇಳ್ತೇನೆ, ದೇಶದ್ರೋಹಿಗಳು ಅಂತ ಆದ್ರೆ ನೀವು ಅವರನ್ನ ಇದು ದೇಶದ ಭದ್ರತೆ ದೃಷ್ಟಿಯಿಂದ ತಕ್ಷಣ ಲಾಠಿ ಚಾರ್ಜ್, ಗೋಲಿಬಾರು ಮಾಡಿ ಮುಗಿಸ್ಬೇಕು. ಐ ಡಿಮಾಂಡ್ ಫಾರ್ ದಟ್. ಇಲ್ಲಾಂದ್ರೆ ಅರೆಸ್ಟ್ ಮಾಡ್ಬೇಕು ಅಟ್ ಲೀಸ್ಟ್. ಇಲ್ಲ, ಪಾಕಿಸ್ತಾನಿ ಸಪೋರ್ಟರ್ಸ್ ಟೆರರಿಸ್ಟ್ ಆದ್ರೆ ಗುಂಡಿಟ್ಕೊಳ್ಬೇಕು, ಎಕ್ಸ್ಕ್ಯೂಸ್ ಇಲ್ಲ ಅವರಿಗೆ ತಕ್ಷಣ. ಕೇಂದ್ರ ಸರ್ಕಾರವನ್ನು ನಾನು ಆಗ್ರಹ ಮಾಡ್ತೇನೆ, ಅವರನ್ನು ತಕ್ಷಣ ಗುಂಡಿಟ್ಟುಕೊಳ್ಬೇಕು, ಲೈನ್ ಓ ಲೈನ್. ನೀವು ಹೇಳುವುದಾದ್ರೆ ಅವರ ಮೇಲೆ ಅವ್ರು ಹೌದು ಅಂತ ಆದ್ರೆ ಅದು ಹೇಳಿಕೊಂಡು, ಇನ್ನೊಂದು ಕಡೆ ನೀವು ಹೇಳ್ತೀರಿ ಈಗ ಸಮೀಕ್ಷೆಯಲ್ಲಿ ಇವರು ರೈತರು, ಅವರು ರೈತರು ಅಲ್ವಾ? ಈಗ ಅವರು ರೈತರೇ ಅಲ್ಲ ಅಂತ ಆಗಿದ್ರೆ ಈ ಮುಷ್ಕರದ ಬಗ್ಗೆ ನೀವು ಏನು ಸಮೀಕ್ಷೆ ಮಾಡುವ ಅಗತ್ಯ ಉಂಟು? ಅವ್ರು ರೈತರೇ ಅಲ್ಲಲ್ಲ ಮಾತ್ರ, ಅವ್ರು ಯಾರೋ ದಾರಿಯಲ್ಲಿ ಹೋಗುವವರು. ನಿಮ್ಗೆ ಯಾಕೆ ಅಷ್ಟೆಲ್ಲ ಟೆನ್ಷನ್ ಮಾಡಿ ನೀವು ಸಮೀಕ್ಷೆ ಮಾಡಿದ್ದು? ಪ್ರಶ್ನೆಗೆ ಅವರು ಇಷ್ಟು ದಿವಸ MG ಹೆಗ್ಡೆ ಅವರು ಹೇಳಿದಂಥ ಭಾರಿ ಒಂದು ತಾರ್ಕಿಕವಾದ ವಿಚಾರ ಇದು, ಲಾಜಿಕಲ್ ಪಾಯಿಂಟ್. ನೀವು ಪ್ರತಿಭಟನೆಗೆ ಕೂತವ್ರು ರೈತರೇ ಅಲ್ಲ ಅಂತ ಹೇಳ್ತಾ ಇದ್ರಿ. ಅವ್ರು ರೈತರೇ ಅಲ್ಲ, ಯಾವುದೋ ಕಾರಣಕ್ಕೂ ಯಾರದೋ ಪ್ರೇರಣೆಯಿಂದ, ಕಾಂಗ್ರೆಸ್ ಪ್ರೇರಣೆಯಿಂದ ಅಥವಾ ವಿರೋಧ ಪಕ್ಷಗಳ ಪ್ರೇರಣೆಯಿಂದ ಬಂದು ಕೂತ್ಕೊಂಡಿದ್ದಾರೆ ಅಂತ. ಯಾವುದೋ ಪ್ರೇರಣೆಯಿಂದ ಅಥವಾ ರೈತರೇ ಅಲ್ಲದವರು ಬಂದು ಕೂತ್ಕೊಂಡಿದ್ದರೆ ನೀವು ಸರಿ ಇಷ್ಟೊಂದು ಗಂಭೀರವಾದ ಸಮೀಕ್ಷೆ ಯಾಕೆ ಮಾಡಬೇಕಿತ್ತು? ಅದನ್ನ ಎಲ್ಲಾ ಪತ್ರಿಕೆಗಳಲ್ಲೂ ಯಥಾಸ್ಥಿತಿ ಬರುವಾಗೆ ಸಂಪಾದಕರಿಗೆ ಪ್ರಭಾವ ಬೀರಿ. ನಮ್ಮ ದುರಂತ ಏನು ಅಂದ್ರೆ, ನೀವು ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ಯಥಾವತ್ತು ಬಂದಿದೆ. ಅಂದ್ರೆ ಮೊದಲೆಲ್ಲ ಹೇಗಿತ್ತು ಅಂದ್ರೆ ಅಟ್ಲೀಸ್ಟ್ ಪತ್ರಿಕೆ ಒಳಗೆ ಸ್ಪರ್ಧೆ, ಹೆಡ್ಡಿಂಗ್ ಆದ್ರೂ ಚೇಂಜ್ ಆಗ್ತಿತ್ತು, ಅದು ಇತ್ತು. ಮತ್ತೆ ಒಂದು ವಿಶ್ಲೇಷಣೆ ಕೂಡ ಬರ್ತಾ ಇತ್ತು, ಸಮೀಕ್ಷೆಯ ಬಗ್ಗೆನೇ ಒಂದು ವಿಶ್ಲೇಷಣೆ ಕೂಡ. ಈಗ ಆಗಲ್ಲ, ಹೆಡ್ಡಿಂಗ್ ಸಹಿತ 8-10 ಪೇಪರ್ ಅಲ್ಲಿ ಕೆಲವೊಮ್ಮೆ ಒಂದೊಂದೇ ಇರ್ತದೆ. ಇದು ಜೆರಾರ್ಡ್ ಟವರ್ಸ್ ಅವರೇ, ಈ ರೈತರ ಹೋರಾಟದ ನಾನು ಹೆಗ್ಡೆ ಅವರಿಗೆ ಕೇಳಿದಾಗೇನೆ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ದಿಢೀರಾದ ಸಮೀಕ್ಷೆ ಒಟ್ಟುಕೊಳ್ಳಿಕ್ಕೆ ಏನು ಕಾರಣ ಇರ್ಬೋದು ಅಂತ ನೀವು ನಂಬ್ತೀರಿ? ಪ್ರಥಮವಾಗಿ ಏನು ಹೇಳಿದ್ದಾರೆ, ಈ ದೇಶದಲ್ಲಿ ಇವತ್ತು ಯಾರು ಕೂಡ ಒಂದು ವಿರೋಧ ಮಾತಾಡಲಿ, ದೇಶದ್ರೋಹಿ, ಆಂಟಿ ನ್ಯಾಷನಲ್, ಇದೊಂದು ಹೊಸ ಸ್ಟೈಲ್ ಈಗ. ಅದು ಹೇಳಿದ ಕೂಡಲೇ ಎಲ್ಲ ಅವನು ಎಷ್ಟು ಸತ್ಯವಂತನಾದರೂ ಕೂಡ ಅವನ ಮೇಲೆ ಅಪರಾಧ ಮಾಡಿ ಏನ್ ಹೇಳ್ತಾರೆ, ಕ್ರುಸಿಫೈಂಗ್ ಅಂತ ಹೇಳ್ತಾರೆ, ಡಿಮಾರಲೈಸ್ ಮಾಡುವಂಥದ್ದು, ಹ್ಯುಮ್ಯಾನಿಟೇಟ್ ಮಾಡಿ ಅವರನ್ನು ಕ್ರುಸಿಫೈ ಮಾಡುವುದು, ಅವನನ್ನು ಒಂದೇ ಮುಗಿಸು ಅಂತ ಹೇಳುವಾಗ ಇದ್ದ ಎಲ್ಲ ಸೆಕ್ಷನ್ಗಳು. ಈಗ ನೋಡಿ, ಮಂಗಳೂರಲ್ಲಿ ಮೊನ್ನೆ ಗೋಡೆಯಲ್ಲಿ ಬರೆದ ವಿಚಾರ ಎಲ್ಲಿಂದ ಎಲ್ಲಿ ಹೋಗಿದ್ರು, ನ್ಯಾಷನಲ್ ಇದು ನಮ್ಮ NS ಯಾವುದು ಡಿಪಾರ್ಟ್ಮೆಂಟ್ ಅದನ್ನು ತನಿಖೆ ಮಾಡುದು, ಅದು ಬರುವಂಥದ್ದು. ಅವರು ಪೋಖ್ರಿತನದಲ್ಲಿ ಬರ್ತದ ಎಂತದ ಇದು. ಮತ್ತೆ ಟೆರರಿಸಂ ಒಂದು ವೇಳೆ ಕನೆಕ್ಷನ್ ಇರುವುದಾದರೆ ಗೋಡೆಯಲ್ಲಿ ಬರೆದಷ್ಟು ಅಷ್ಟು ಅವರು ಇದ ಮೂರ್ಖ. ಏನಾಗತ್ತೆ ಉಂಟು, ಟೆರರಿಸ್ಟ್ ಹೇಳಿದರೆ ಬಾಂಬ್ ಬಿಟ್ಟ ತೆಗೆದು ಬಿಟ್ಟ. ಈಗ ಮಂಗಳೂರಲ್ಲಿ ಇಷ್ಟು ಕಾರ್ಯಕ್ರಮ ಆಗ್ತದೆ, ಎಲ್ಲಿಯಾದರೂ ಒಂದು ಮದುವೆ ಹಾಲ್ ಅಲ್ಲಿ ಎಲ್ಲಿಯಾದರೂ ಮೈದಾನಲ್ಲಿ ಒಂದು ಬಾಂಬ್ ಬಿಟ್ಟರು, ಅಲ್ಲಿಗೆ ಮುಗೀತು. ಅವರು ಮೊದಲು ಗೋಡೆಯಲ್ಲಿ ಬರೆದು ಹೋಗ್ತಾರೆ. ಈಗ ಕಳ್ಳನೊಂದು ನಿನ್ನೆ ಬೆಳ್ತಂಗಡಿಯಲ್ಲಿ ಇದು ಮನೆ ದಾರುಡೆ ಆಗಿದೆ, ಅವನು 1 ವಾರ ಮೊದಲು ಪೋಸ್ಟ್ ಕಾರ್ಡ್ ಹಾಕಿದ್ದಾನೆ, ನಾನು ಬರ್ತೇನೆ ಅಂತೇಳಿ. ನಾನೊಂದು ಹೇಳ್ತೇನೆ, ನಮ್ಮ ದೇಶದಲ್ಲಿ ಏನಾಗಿದೆ ಹೇಳಿದರೆ, ಸತ್ಯಕ್ಕೆ ಎಲ್ಲಿ ಕೂಡ ವ್ಯಾಲ್ಯೂ ಇಲ್ಲ, ಅದಕ್ಕೆ ಬೆಲೆ ಇಲ್ಲ.
ರಾಜಕೀಯ ಕ್ಷೇತ್ರ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ಧಾರ್ಮಿಕ ಕ್ಷೇತ್ರ ಆಗಲಿ, ಈಗ ಒಂದು ಒಳ್ಳೆಯ ಒಂದು ಗುರು ಇದ್ದರೆ, ಒಂದು ಪೂಜಾರಿ, ಒಂದು ಪೂಜೆ ಮಾಡುವವರು, ಕಡಿಮೆ ಸಂಖ್ಯೆಯಲ್ಲಿ ಜನರು ಬರುವುದು ಅವರಿಗೆ. ಯಾರು ಕೆಟ್ಟವನಿದ್ದಾನೆ ಅವರಲ್ಲಿ ಹೈಯೆಸ್ಟ್ ಜನ ಹೋಗ್ತಾರೆ. ಎಷ್ಟು ಮಂದಿ ಇದ್ದಾರೆ ಪ್ರತಿಯೊಂದು ಧರ್ಮದಲ್ಲಿ. ಲೈನ್ ಅಲ್ಲಿ ಹುಂಡಿದು ಪಾತ್ರೆ ಸಣ್ಣ ಇದ್ದದ್ದು ಆದಷ್ಟು ದೊಡ್ಡ ಅಂತೇಳಿ ಹೇಳುವಾಗ, ನಾವು ಈ ರಾಜಕೀಯ ಕ್ಷೇತ್ರದಲ್ಲಿ ಇದು ಬರೀ ಜನರನ್ನು ವಂಚನೆ ಮಾಡುವ, ಮೋಸ ಮಾಡುವ ಹುನ್ನಾರಲ್ಲದೆ ಬೇರೆ ಏನಿಲ್ಲ. ಈ ಸಮೀಕ್ಷೆ ರೀತಿ ಆಗಿದ್ರೆ ನೀವು ಮೋಸ ಮಾಡೋ ಉದ್ದೇಶ ಅಂತ ಹೇಳ್ತೀರಿ. ಇದೆ ಪ್ಲಾನ್ಡ್ ಸಮೀಕ್ಷೆ, ಇದು ಪ್ಲಾನ್. ನಿನ್ನೆ ನಾನೊಂದು ಸೊಸೈಟಿ ಮೀಟಿಂಗಿಗೆ ನಾನು ಮಾತಾಡಿದ ಕೂಡಲೇ ಅಲ್ಲಿ ಒಬ್ಬರನ್ನು ಕೌಂಟರ್ ಇಟ್ಟಿದ್ದಾರೆ ರೆಡಿ, ಅದನ್ನು ಕವರ್ ಅಪ್ ಮಾಡಿ ಹೋಗ್ಲಿಕ್ಕೆ. ಎಂದ್ರೆ ಅವರದೇ ಮೌತ್ ಪೀಸ್. ಈಗ ಏನಾಗಿದೆ, ಶನಿ ಗ್ರಾಚಾರಕ್ಕೆ ದೇಶದಲ್ಲಿರುವ 90% ಟಿವಿ ಚಾನೆಲ್ಗಳು ಒಂದೇ ಸೈಡ್ ಇದೆ, ಒಂದೇ ಸೈಡ್. ಬೇರೆ ಮಾತಾಡ್ಲಿಕ್ಕೆ ಒಬ್ಬರಿಬ್ಬರು ಮಾತಾಡ್ತಾರೆ, ಏನಾಗ್ತಾರೆ ಕೂಡಲೇ ಅವರಿಗೆ ಒಂದು ಲೇಬಲ್. MJ ಹೆಗಡೆ ಅವರಿಗೆ ತಲೆಯಲ್ಲಿ ಹೋಗಿದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಟವರ್ಸ್ ಹುಚ್ಚಾಗಿದ್ದಾನೆ, ಬಹುಶಃ ಎಲ್ಲೇ ಕದ್ದುಕೊಂಡು ಹೋಗಿರ್ಬೋದು ಅವರು ಹಿರಿಯರು, ಇವತ್ತು ಅವನಿಗೆ ಶಾಪ ಹೊಡ್ತಿದೆ ಅಂತೇಳಿ ಇವತ್ತು ಯಾವ ವಿಚಾರ ಮಾತಾಡಿದ್ರೆ ಕೂಡ ಬರುವುದಿದೆ. ಮತ್ತೆ ಇನ್ನೊಂದು ಸ್ವಾರಸ್ಯ ಅಂದ್ರೆ, ಇವರು 20,000 ಚಿಲ್ಲರೆ ಮಾಡಿದ್ದಾರೆ ಅಂತ ಈ ದೇಶದ 65% ಜನ ಕೃಷಿಕರು. ಇವತ್ತಿಗೂ ಕೂಡ 130 ಕೋಟಿ ಜನಸಂಖ್ಯೆ ಅಂದ್ರೆ ಸುಮಾರು 65-75ಕ್ಕಿಂತ ಹೆಚ್ಚು ಕೋಟಿ ಜನ ಕೃಷಿ ಅಥವಾ ಅದನ್ನು ನಂಬಿಕೊಂಡಿರುವ. ಅದರಲ್ಲಿ ನೀವು 20,000 ಜನರ ಎದುರಿಗೆ ಮೈಕ್ ಹಿಡಿದು ಅದನ್ನ ವಿಮರ್ಶೆ ಅಂತ ಹೇಳಿ, ಇದು ಸಮೀಕ್ಷೆ ಅಂತ ಹೇಳಿ, ಆ 23,000 ಜನ ಇಡೀ ದೇಶದ ರೈತರನ್ನು ಪ್ರತಿನಿಧಿ ಮಾಡ್ತಾರ. ಇದೇ ಹಿನ್ನೆಲೆಯಲ್ಲಿ ಕೂಡ ನಾವು ಮಾತಾಡಬೇಕಾಗಿದೆ. ಮತ್ತು ಒಟ್ಟು ಈ ಸಮೀಕ್ಷೆಯ ಹಿಂದೆ ಇರಬಹುದಾದ ಏನು ತಂತ್ರ ಏನು, ಅಥವಾ ಷಡ್ಯಂತ್ರ ಏನು, ಅಥವಾ ಪಿತೂರಿ ಏನು, ಈ ವಿಚಾರವಾಗಿ ಕೂಡ ನಾವು ಮಾತಾಡಬೇಕಾಗಿದೆ. ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತದೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕೃಷಿ ಮಸೂದೆಗೆ ದಿಢೀರ್ ಬಹುಮತ. ಅನೇಕ ಮಂದಿಗೆ ಆಶ್ಚರ್ಯ ಆಗ್ಬೋದು, ಕೃಷಿ ಮಸೂದೆಗೆ ಅದೆಲ್ಲಿಂದ ದಿಢೀರಾಗಿ ಬಹುಮತ ಬಂತು ಅಂತ. ಹೌದು, ಸಮೀಕ್ಷೆ ಈ ಒಂದು ಕೃಷಿ ಮಸೂದೆ ಪರವಾಗಿ ಭಾರಿ ದೊಡ್ಡ ಬಹುಮತವನ್ನು ಇವತ್ತು ಸೃಷ್ಟಿ ಮಾಡಿದೆ. ಇವತ್ತು ಎಲ್ಲ ದೇಶದ ಮಾಧ್ಯಮಗಳಲ್ಲಿ ಕೃಷಿ ಮಸೂದೆಯನ್ನು ಬೆಂಬಲಿಸಿ 60% ಜನ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ರೂಪೀಕರಣಗೊಳ್ತಾ ಇದೆ. ಜೊತೆಗೆ ದಿಲ್ಲಿಯಲ್ಲಿ ಪ್ರತಿಭಟನೆಗೊಳ್ಳುತ್ತಂಥ ಪ್ರತಿಭಟನಾಗಾರರು ತಮ್ಮ ಪ್ರತಿಭಟನೆಯನ್ನು ಕೂಡ ಹಿಂದಕ್ಕೆ ತಗೊಳ್ಬೇಕು ಅನ್ನುವ ಬಗ್ಗೆ ದೇಶದ 60% ಜನ ಮಾತಾಡ್ತಾರೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ರಿಲಯನ್ಸ್ ಪ್ರವರ್ತಿತ ಮಾಧ್ಯಮ ಸಂಸ್ಥೆ ಪ್ರಕಟ ಮಾಡಿದೆ. ಸೊ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ MJ ಹೆಗ್ಡೆ ಅವರು ಮತ್ತು ಜೆರಾರ್ಡ್ ಟವರ್ಸ್ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯ ಸಾಚಾತನ ಏನಿರಬಹುದು ಒಂದು, ಜೊತೆಗೆ ಯಾವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಇಂಥ ಒಂದು ಸಮೀಕ್ಷೆ ಬರ್ತಾ ಉಂಟು. ಸಾಮಾನ್ಯವಾಗಿ ಚುನಾವಣೆ ಇದ್ದಾಗ, ಜನರಲ್ ಎಲೆಕ್ಷನ್ ಇದ್ದಾಗ ಎಲ್ಲ ಮಾಧ್ಯಮಗಳು ಸೇರಿ ಅಥವಾ ಸಮೀಕ್ಷೆ ಮಾಡುವಂಥದ್ದೇ ಸಾಕಷ್ಟು ಏಜೆನ್ಸಿಗಳು ನಮ್ಮ ದೇಶದಲ್ಲಿದ್ದಾವೆ, ಅವರೆಲ್ಲರೂ ಸೇರಿ ಸಮೀಕ್ಷೆ ಮಾಡುವಂಥದ್ದು ಇರ್ತದೆ. ಇದು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅದೇಗೆ ಮತ್ತು ಯಾವ ಕಾರಣಕ್ಕೆ MJ ಹೆಗ್ಡೆ ಅವರೇ? ಅದೇ ಈಗ ನನಗೆ ಅದು 20,000 ರೆಪ್ರೆಸೆಂಟೇಟಿವ್ಸ್ ಇಟ್ಕೊಂಡಿವ್ರು. ಹೌದು. ಎರಡನೇದು, ಈಗ ರಿಲಯನ್ಸ್ನವರು ಮಾಡಿದ ಸಮೀಕ್ಷೆ ಹೋಗ್ತೀರಿ ಅಂತ ಆದರೆ ನಾಳೆ V4ನವರು ನೇತ್ರಾವತಿ ಬಗ್ಗೆ ನಾನು ಸಮೀಕ್ಷೆ ಮಾಡಿಸ್ತೇನೆ. ಹೌದು. ಅದರ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತದ, ಹೋಗ್ತದ? ಇದು ರೈತರ ಆ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕೆ ಅವರು ಬೇರೆ ಬೇರೆ ಪ್ರಯೋಗ ಮಾಡಿದ್ರು. ಒಂದು ಅಲ್ಲಿ ಭಿನ್ನಮತ ತರಲಿಕ್ಕೆ ನೋಡಿದ್ರು, ಆಗಲಿಲ್ಲ. ಎರಡನೇದು, ಆ ಸಂಘಟನೆಗಳಿಗೆ ಸೇರದ ಕೆಲವು ರೈತ ನಾಯಕರು ಬೇರೆ ಅವರೊಟ್ಟಿಗೆ ಮಾತುಕತೆ ಸ್ಟಾರ್ಟ್ ಮಾಡಿದ್ರು. ಅವ್ರು ನಾವು ಒಪ್ಪುತ್ತೇವೆ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಅದಕ್ಕೆ ರಾಜಕೀಕರಣ ಮಾಡಿದ್ರು. ಕಾಂಗ್ರೆಸ್ ಅಂತ ಹೇಳ್ತಾರೆ. ನನಗೆ ಇಟ್ ವಿಲ್ ಬಿ ವೆರಿ ಫನಿ. ಯಾಕೆಂದ್ರೆ ಕಾಂಗ್ರೆಸ್ನವ್ರ ಹತ್ರ ಒಂದು ದಿವಸ ಧರಣಿ ಮಾಡಿಸ್ಬೋದ, ಹೆಚ್ಚಂದ್ರೆ ತಾಕತ್ತಿರೋದು. 22 ದಿವಸ ಕಾಂಗ್ರೆಸ್ನವ್ರ ಹತ್ರ ಅವರನ್ನು ಅಷ್ಟು ಲಕ್ಷ ಜನ ಇಟ್ಟು ಸಾಧ್ಯ ಇದ್ದಿದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಅಲ್ಲ, ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಫುಲ್ MP ಬರ್ತಿತ್ತು. ಈ ಶಕ್ತಿ ಕಾಂಗ್ರೆಸ್ಸಿಗಿದೆ ಅಂತ ಅಲ್ಲ, ಉತ್ತರ ಭಾರತ ಬೇಡ. ಈಗ ನಿಮಗೆ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಒಂದು ಅರ್ಧ ತಾಸು ಕಾಂಗ್ರೆಸ್ ಪ್ರತಿಭಟನೆ ಮಾಡಿದರೆ ಎಷ್ಟು ಜನ ಇರ್ತಾರೆ? ಹೌದು. ಅದು ಇನ್ನೊಂದು ಅರ್ಧ ತಾಸು ಮುಂದೆ ಹೋದರೆ
ಹಾಗಿರುವಾಗ ಅಲ್ಲಿ 50ರಲ್ಲಿ 25 ಜನನೂ ಇರೋದಿಲ್ಲ. ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಹೇಳಿ ನಾನ್ಸೆನ್ಸ್. ಯಾಕೆಂದ್ರೆ ಒಂದು ಪಕ್ಷಕ್ಕೆ ಆ ರೀತಿ 22 ದಿನ ಅಷ್ಟು 27ನೇ ದಿವಸ 27ನೇ ದಿವಸ ಲಕ್ಷಾಂತರ ಜನ ಇಟ್ಟುಕೊಳ್ಳುವಂತದ್ದು ಕಾರ್ಯಕ್ರಮ ಮಾಡ್ತದೆ ಅಂತ ಆದ್ರೆ ಉತ್ತರ ಭಾರತದಲ್ಲಿ ಬಿಜೆಪಿ ಬರ್ಲಿಕ್ಕೆ ಚಾನ್ಸ್ ಇದೆ. ಕಾಂಗ್ರೆಸ್ ಅನ್ನು ಅಲ್ಗಾಡಿಸಲಿಕ್ಕೆ ಯಾರಿಗೂ ಯಾರಿಗೂ ಆಗ್ತಿಲ್ಲ. ಮತ್ತೆ ಇನ್ನೊಂದಂತ ಹೇಳಿದ್ದಾರೆ, ಇವರೀಗ 20,000 ಮಂದಿಯ ಸಮೀಕ್ಷೆಯನ್ನು ಮಾಡಿ ಚುನಾವಣೆಗೆ ಮಾಡಿದ ರೀತಿಯಲ್ಲಿ ಇಷ್ಟು ಜನರು ಇದಕ್ಕೆ ಫಾರ್ ಇದ್ದಾರೆ ಈ ಬಿಲ್ಲಿಗೆ ಅಂತ ಹೇಳುವರು. ಅಮೆರಿಕದಲ್ಲಿ ಇವರು ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ಇವರು ಸರ್ದಾರ್ಜಿ ಅವರು. ಇವರ ಅಣ್ಣ ತಮ್ಮಂದಿರಿಗೆ ಇಲ್ಲಿ ಊರಲ್ಲಿರುವವರ ಬೆಂಬಲವಾಗಿ ಅವರು ಇಂಗ್ಲೆಂಡ್ ನಲ್ಲಿ ಮಾಡಿದ್ದಾರೆ. ಅದನ್ಯಾಕೆ ಮಾಧ್ಯಮದಲ್ಲಿ ಅದನ್ಯಾಕೆ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ? ಅಲ್ಲಿ ಮಾಡಿದ್ದನ್ನು ಅವರಿಗೆ ಪರವಾಗಿ ಹೇಳಿದ್ದನ್ನು ಒಪ್ಪಿಕೊಳ್ತದೆ ಸರಿ ಅಂತೇಳಿ. ಅವರಿಗೆ ಏನಾಗಿದೆ, ತಲೆಯಲ್ಲಿ ಹುಳ ಹೋಗಿದೆ. ಅಲ್ಲ, ನೀವು ಹೇಳಿದಾಗ ಇನ್ನೊಂದು ಪ್ರಶ್ನೆ ನೆನಪಾಯಿತು. ಈ ರಿಲಯನ್ಸ್ ಇರ್ಬೋದು ಅಥವಾ ಇತರ ಮಾಧ್ಯಮಗಳು ಕೂಡ ಇರ್ಬೋದು, ಏನು ದೊಡ್ಡ ದೊಡ್ಡ ಕಂಪನಿಗಳಿಂದ ಪ್ರವರ್ತಿತವಾದ ಮಾಧ್ಯಮಗಳು, ಇವರು ಈ 27 ದಿವಸಗಳಲ್ಲಿ ರೈತರ ಈ ಪ್ರತಿಭಟನೆಯನ್ನು ಎಷ್ಟು ಬಾರಿ ತೋರಿಸಿದ್ದಾರೆ? ಅದು ಮುಖಪುಟದಲ್ಲಿ ಬಂದಿದಾ? ಹೌದು. ಟಿವಿಯಲ್ಲಿ ಎಷ್ಟು ಬಾರಿ ಪ್ರಸಾರ ಆಗಿದೆ? ಅದೇ ರೈತರು ಅಲ್ಲ ಹೇಳುವಂತದ್ದನ್ನು ತುಂಬಾ ಕಡೆ ಹಾಕಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಈ ಚಳವಳಿ ನಮ್ಮ KSRTC ಅವರು, ಅದರಲ್ಲೇ ನಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಹೆಸರು ಹಾಳು ಮಾಡಲಿಕ್ಕೆ ಲೀಡರ್ನವ್ರದ್ದು ಏನೆಲ್ಲ ಮಾಡಿದ್ದಾರೆ ಅಂತೇಳಿ. ಮೊನ್ನೆ ಸರಿಯಾದರದು ನಮ್ದು ವಾಸನೆ ಹೋಗ್ಲಿಲ್ಲ ಆ ವಿಷಯ, ಆ ಸಬ್ಜೆಕ್ಟ್ ಇದು. ಮತ್ತೆ ಹಾಗಾದ್ರೆ ಈ ದೇಶದಲ್ಲಿ ಇದು ಇನ್ನೊಂದು ಏನು ವಿಚಾರ, ಯಾಕಂತ ಹೇಳಿದ್ರೆ ಈ ಒಂದು ರೈತರ ಈ ಒಂದು ಪ್ರತಿಭಟನೆ, ಯಾಕಂದರೆ ಸರ್ಕಾರ 2-3 ಸರ್ತಿ ಅಥವಾ ಅದಕ್ಕಿಂತ ಜಾಸ್ತಿ ಬಾರಿ ಬೇರೆ ಬೇರೆ ಪ್ರಸ್ತಾವನೆಗಳನ್ನು ನಾವು ಇಂಥ ತಿದ್ದುಪಡಿ ಮಾಡ್ತೇವೆ ಅಥವಾ ಇಂಥ ತಿದ್ದುಪಡಿ ಮಾಡ್ತೇವೆ ಅಂತ ಈ ರೈತ ನಾಯಕರ ಜೊತೆಗೆ ಅಥವಾ ಈ ಒಂದು ಪ್ರತಿಭಟನೆಯ ಏನು ನೇತೃತ್ವ ಯಾರು ವಹಿಸಿದ್ದಾರೆ ಅವರ ಮುಂದಕ್ಕೆ ನಾನು ಕೇಳಿದ್ದು ತುಂಬ 3-4 ಪ್ರಸ್ತಾವನೆಯನ್ನು ಕಳಿಸಿದ್ರು. ಹೌದು, ರೈತರು ಅದನ್ನು ರಿಜೆಕ್ಟ್ ಮಾಡಿ. ಫೈನ್. ಈಗ ನನ್ನ ಪ್ರಶ್ನೆ, ನಾನು ನಿನ್ನೆ ಫೇಸ್ಬುಕ್ಕಲ್ಲಿ ಒಬ್ಬರಿಗೆ ಕೇಳಿದೆ, ನಿಮಗೆ ನೀವೇ ಮಾಡಿದ ಪ್ರಸ್ತಾವ ಇದು ಕಾನೂನಿನಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿ ಆಗಬೇಕು ಹೇಳುವಂಥದ್ದನ್ನು ನೀವು ಒಪ್ಪಿಕೊಂಡಾಗ ಆಯಿತು. ಈ ಪ್ರಸ್ತಾವನೆಯಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀರಿ ಅದನ್ನು ಒಪ್ಪಿಕೊಂಡಾಗ ಆಯಿತು. ನಿಮ್ಗೆ ಅದಕ್ಕೆ ರೈತರ ಹತ್ರ ಯಾಕೆ ಹೋಗಬೇಕು? ನೀವು ನಾಳೆ ಬೆಳಗ್ಗೆ ಅದಕ್ಕೆ ಸುಗ್ರೀವಾಜ್ಞೆ ಅಮೆಂಡ್ಮೆಂಟ್ ಮಾಡಿ ಸುಗ್ರೀವಾಜ್ಞೆ ಮಾಡಿ, ಅಟ್ಲೀಸ್ಟ್ ರೈತರು ಆಯ್ತಪ್ಪ ಆರ್ಡರ್ ಮಾಡಿ ಆಯಿತು ಹೇಳಿ ಆದರೂ ಕೂಲ್ ಆಗ್ತಾರಲ್ಲ. ನೀವು ಅದನ್ನು ರೈತರ ಹತ್ರ ಇಟ್ಕೊಂಡು ಹೋಗುದು ಯಾಕೆ? ಈಗ ನಿಮ್ಗೆ ಅರ್ಥ ಆಯ್ತಾ? ಸರಿ. ಈಗ ನಾವು ತಂದ ಕಾನೂನಿನಲ್ಲಿ ಇದಿಷ್ಟು ಸರಿ ಇಲ್ಲ ಮಾರ್ರೆ, ರೈತರು ಹೇಳಿದ್ದು ಸರಿ ಉಂಟು ಅಂತ ಹೇಳಿ ನಿಮ್ಗೆ ಅನಿಸಿ, ಸಾರಿ ರೈತರಲ್ಲ ಭಯೋತ್ಪಾದಕರು ಹೇಳಿದ್ದು ಇವರು ಒಪ್ತಾ ಇದ್ದಾರೆ. ಯಾರು ಹೇಳಿದ್ದು? ಖಾಲಿಸ್ತಾನಿಗಳು, ಭಯೋತ್ಪಾದಕರು, ಪಾಕಿಸ್ತಾನಿಗಳು ಹೇಳಿದ, ಕಾಂಗ್ರೆಸ್ನವರು ಹೇಳಿದ್ದನ್ನ ಒಪ್ಪಿ ನೀವು ಅಮೆಂಡ್ಮೆಂಟ್ ಮಾಡ್ತೇನೆ ಅಂದ್ರೆ ಪ್ರಸ್ತಾವನೆಯನ್ನ ನೀವು ಪದೇ ಕೊಡ್ತಾ ಇದ್ದೀರಿ. ಅದನ್ನ ನೀವು ರಾತ್ರಿ ಬೆಳಗ್ಗೆ ಒಂದು ಕ್ಯಾಬಿನೆಟ್ ಕರೆಯೋದಪ್ಪ, ಸುಗ್ರೀವಾಜ್ಞೆ ಮಾಡಿ ರಾಷ್ಟ್ರಪತಿ ಕಳಿಸುದು, ಅಟ್ಲೀಸ್ಟ್ ಕೃಷಿಕರಿಗೂ ಒಂದು ಲೆವೆಲ್ಲಿಗೆ ಖುಷಿ ಆಗ್ತಿತ್ತು. ಒಪ್ಪಿಬಿಟ್ಟು ಮಾಡಿದ, ನೀವು ಅದನ್ನು ಮಾಡೋದಿಲ್ಲ, ಬರೀ ಸ್ಟೇಟ್ಮೆಂಟ್ ಕೊಡ್ತೀವಿ. ಈಗ ಕಾನೂನಿನಲ್ಲಿ ಮಿನಿಮಮ್ ಪರ್ಚೇಸ್ ಪ್ರೈಸ್ ಉಂಟಲ್ಲ, ಏನು ಬೆಂಬಲ ಬೆಲೆ ಎಲ್ಲದಕ್ಕೂ ಇದೆ ಅಂತೇಳಿ ಬಾಯಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿಲ್ಲ. ಆ ಕಾನೂನಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಇದಿಲ್ಲ, ಇದ್ರೆ ನನಗೆ ತೋರಿಸಿ. ಎರಡನೇದು, ಅವಶ್ಯಕ ವಸ್ತುಗಳ ಸಾಮಗ್ರಿಗಳ ಪಟ್ಟಿಯಿಂದ ಬಟಾಟೆ, ನೀರುಳ್ಳಿ, ಕೆಲವು ದವಸ ಧಾನ್ಯಗಳನ್ನು ಹೊರಗಿಟ್ಟಿದ್ದಾರೆ. ಅದನ್ನು ನಾವು ಪಟ್ಟಿಗೆ ಸೇರಿಸ್ತೇವೆ ಅಂತ ಹೇಳಿಕೆಯೇ ಹೊರತು ಕಾನೂನಿನಲ್ಲಿ ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ. ಸೊ ಅನ್ಲೆಸ್ ಯು ಮೇಡ್ ಅನ್ ಅಮೆಂಡ್ಮೆಂಟ್ ಆ್ಯಂಡ್ ಡಿಕ್ಲೇರ್ ಆ್ಯಸ್ ಎ ಪಾರ್ಟ್ ಆಫ್ ಲಾ, ಹೌ ಕ್ಯಾನ್ ವಿ ಬಿಲೀವ್ ಯುವರ್ ಸ್ಟೇಟ್ಮೆಂಟ್? ಇದು ಒಂದು. ಎರಡನೇದು, ಈ ಅವಶ್ಯಕ ವಸ್ತು ಸಾಮಗ್ರಿಗಳ ಪಟ್ಟಿಯಿಂದ ತೆಗೆದಿಟ್ಟಕ್ಕೆ ಯಾಕೆ? ಅದ್ರ ಕತೆ ಬೇರೆ. ಇನ್ನೊಬ್ಬರಿಗೆ ಲಾಭ ಮಾಡಿ ಅಲ್ಲ. ನೋಡಿ, ಮೊದಲು ಕಾಳಸಂತೆಕೋರರು ಅಂತ ಎಲ್ಲರಿಗೂ ಕೇಳಿದ್ದೇನೆ, ಎಲ್ಲ ಬಾಯಿ ಬಂದಾಗ ಅದನ್ನು ಇಂದಿರಾ ಗಾಂಧಿ ಬಂದ ಮೇಲೆ ಅದನ್ನ ಇಲ್ಲ, ಇಷ್ಟನ್ನೇ ಇಟ್ಕೊಳ್ಬೇಕು, ಇದು ಅವಶ್ಯಕ ಸಾಮಗ್ರಿಗಳನ್ನ ಯಾರು ಬಾಯಿ ಬಂದಾಗೆ ಸಂಗ್ರಹ ಮಾಡಿ ಇಟ್ಟುಕೊಳ್ಳಿಕ್ಕೆ ನಿಯಂತ್ರಣ ಕೂಡದು ಅಂತ ಒಂದು ಕಾನೂನಿತ್ತು. ಈ ಬೆಲೆ ಏರಿಕೆ ವಿಷಯ ಬಂದಾಗೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಬೇಕಿತ್ತು. ಯಾರು ಕಾಳಸಂತೆಕೋರರ ಮೇಲೆ ದಾಳಿ, 500 ಕ್ವಿಂಟಾಲ್ ಅಕ್ಕಿ ವಶ, 1000 ಕ್ವಿಂಟಾಲ್ ಗೋಧಿ ವಶ ಅಂತ ಬರ್ತಿದೆ, 75ರಲ್ಲಿ ಬಂದಿದೆ, ಆಯ್ತಾ? ಅದು ಸುದ್ದಿ ಈಗ ಇಲ್ಲ. ಈಗ ನಾನು ಕೇಳ್ತಾ ಇರೋದು, ಈ ಅವಶ್ಯಕ ಸಾಮಗ್ರಿ ಪಟ್ಟಿ ಬಿಟ್ಟ ತಕ್ಷಣ ನೀವು ನಾಳೆ ಎಷ್ಟು ಬೇಕಿದ್ರು ಗೋಡಾನಲ್ಲಿ ಇಟ್ಕೊಳ್ಬಹುದು, ಅವನ ಮೇಲೆ ಯಾವ ಕ್ರಮ ತಗೊಳ್ಳಿಕ್ಕೂ. ಇದನ್ನು ಇಟ್ಕೊಳ್ಳೋದು ಯಾರು ಗೊತ್ತುಂಟ? ಇದನ್ನು ಇಟ್ಕೊಳ್ಳೋದು ಯಾರು ಇದ್ದಾರೆ? ಶ್ರೀಮಂತ ಬಂಡವಾಳಶಾಹಿಗಳು. ಕೇಂದ್ರ ಸರ್ಕಾರ ಹತ್ರ ಯಾರ ಹತ್ರ ಕೈ ಉಂಟು
ಅವರು ಇಟ್ಕೊಳ್ತಾರೆ. ನೋಡಿ ಈಗಲೇ ಸಾಮಾಜಿಕ ಜಾಲತಾಣದಲ್ಲಿ ಗ್ರೇನ್ಸ್ ಅನ್ನು ಎಂದು ಎಕ್ಸ್ಪೆನ್ಸಿವ್ ಸೀರಿಯಲ್ಸ್, ಇದರಲ್ಲಿ ಕೆಲವು ಎಕ್ಸ್ಪೆನ್ಸಿವ್ ಇದೆ, ಕೆಲವು ಬರೀ ಚೀಪ್ ಇದೆ. ಈಗ ನಮ್ಮದೇ 1 ರೂಪಾಯಿಗೆ ಅಕ್ಕಿ ಸಿಕ್ಕಿದ ಹಾಗೆ ಅದನ್ನು ಇಡುವ ಈಗ ಪ್ರಯತ್ನ ಆಗ್ತಾ ಉಂಟಲ್ಲ, ಗೋಡೌನ್ ಮಾಡ್ತಾ ಇದ್ದಾರೆ. ಎಷ್ಟು ಲಾರಿ ಹೋಗ್ತದೆ, ಯಾಕೆ ಅದನ್ನು ಟಿವಿ ನ್ಯೂಸಲ್ಲಿ ಬರಲಿಲ್ಲ? ಅದು ಸುಳ್ಳಲ್ಲ. ದೇರ್ ಈಸ್ ನೋ ಸ್ಮೋಕ್ ವಿತೌಟ್ ಫೈರ್ ಅಂತೇಳಿ ಗಾದೆ ಉಂಟು. ಏನಾದರೂ ಸತ್ಯ ಇರಬೇಕಲ್ಲ ಅದರಲ್ಲಿ. ಮತ್ತೆ ಏನು ಬೇಡ, ರೈತರ ಪ್ರೀತಿ. ಇವರು ಲಾಕ್ಡೌನ್ ಡಿಕ್ಲೇರ್ ಆಗುವಾಗ ತಾರನಾಥರವರೇ 8 ಕೋಟಿ ರೂಪಾಯಿದು ಗ್ರೇಪ್ಸ್, ಕಪ್ಪು ಮತ್ತೆ ಬಿಳಿ ದ್ರಾಕ್ಷಿ ತೋಡಿಗೆ ಮತ್ತೆ ಚರಂಡಿಗೆ ಬಿಸಾಡಿದ್ದಾರೆ. ಯಾವ ಅಗ್ರಿಕಲ್ಚರ್ ಮಿನಿಸ್ಟರ್ ಅದನ್ನೊಂದು ಮುಟ್ಟಿಸುವ ಪ್ರಯತ್ನ ಮಾಡಿದರು? ಕೊರೋನಾ ಡಿಕ್ಲೇರ್ ಆಗಿ ಲಾಕ್ಡೌನ್ ಆಗುವಾಗ ಹೇಳಿದ್ದಾರೆ ಹೊಟ್ಟೆಗೆ ಬೇಕಾದ ವಸ್ತುಗಳು ಈ ತರಕಾರಿ ಫ್ರೀ ಆಗಿ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಂತೇಳಿ. ಯಾರು ಪ್ರೊವಿಷನ್ ಕೊಟ್ಟರು? ಎಷ್ಟು ಪ್ರೀತಿ ರೈತರ ಮೇಲೆ ನೋಡಿ. 8 ಕೋಟಿ ರೂಪಾಯಿ ಕಾಳಮೆಣಸಿಗೆ ಇವತ್ತು 300 ಚಿಲ್ಲರೆ ಆಗಿರ್ಬೇಕು, ಹೌದಾ? ಅದು ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಈಗ, ಜಾಸ್ತಿ ಆಗಿದೆ ಇವತ್ತಾ? ಅಲ್ಲ, ಅದು ತುಂಬಾ ಹೈ ರೇಟಿಗೆ ಹೋಗಿತ್ತು. ಹೈ ರೇಟಿಗೆ ಹೋದು 750 ರೂಪಾಯಿ ತನಕ ಹೋಗಿತ್ತಲ್ಲ. ನಮ್ಮಲ್ಲಿ ಎಷ್ಟು 52,000 ಟನ್ ಏನೋ ಬೆಳಿತಾರೆ. ನಮಗೆ ಬೇಕಾಗುವಂತದ್ದು 47 ಏನೋ ಚಿಲ್ಲರೆ, ಸ್ವಲ್ಪ ಹೆಚ್ಚು ಕಮ್ಮಿ, ಆಯ್ತಾ? ಆ ಟನ್ ನಮಗೆ ಯೂಸಿಗೆ ಬೇಕು. ಸೊ ವಿ ಹ್ಯಾವ್ ಎ ಎಕ್ಸೆಸ್. ಆದರೆ ಈ ಸಂದರ್ಭದಲ್ಲಿ ಅದನ್ನ ವಿದೇಶದಿಂದ ರಫ್ತು ಮಾಡಿದ್ರು. ಇದು ಆಮದು ಮಾಡಿಕೊಂಡು ನಮ್ಮ ಕಾಳುಮೆಣಸು ರೇಟು ಬಿದ್ದೋಯ್ತು. ಈ ಆಮದು ಮಾಡಿಕೊಂಡದ್ದು ಯಾರು? ಈಗ ಯಾರು? ಅಮಿತ್ ಶಾ ಅವರ ಮಗ. ಎಸ್, ಅವರ ನೇತೃತ್ವದಲ್ಲಿ ಅದನ್ನ ಬಿಜೆಪಿ ಅವರಿದ್ರೆ ಐ ವಿಲ್ ಆನ್ಸರ್ ಎಸ್ ವಿತ್ ಪ್ರೂಫ್. ಅವರು ಅದು ಆ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಸೊ ಏನಾಗ್ತಾ ಇದೆ ಅಂದ್ರೆ, ಒಂದು ಕಡೆ ಇವರು ಹೇಳ್ತಾ ಇದ್ದಾರೆ ದಲ್ಲಾಳಿಗಳ ನಾಶಕ್ಕಾಗಿ ನಮ್ಮದು ಅಸ್ತ್ರ ಪ್ರಯೋಗ, ಬ್ರಹ್ಮಾಸ್ತ್ರ ಪ್ರಯೋಗ ಅಂತ. ಇನ್ನೊಂದು ಕಡೆ ರೈತರಿಗೆ ಸ್ವಾತಂತ್ರ್ಯ ಅಂತ ಹೇಳಿ ಇನ್ನೊಂದು ಕಡೆಯಲ್ಲಿ ಎಲ್ಲರೂ ಎಲ್ಲಿಯವರೆಗೆ ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಈಗ ಎಂ ಜಿ ಅವರೇ ಇದು ಅಡಿಕೆ ಬೆಳೆ ಕೂಡ 350, 370, 380 ಎಲ್ಲ ಹೋಯ್ತು ಇಳಿಲಿಕ್ಕೆ ಆರಂಭ ಆಯ್ತು. ಯಾಕೆ ಇಳಿಲಿಕ್ಕೆ ಆರಂಭ ಆಯ್ತು ಅಂತ ಹೇಳಿದ್ರೆ ಇದು ಟವರ್ಸ್ ಅವರೇ ಎಲ್ಲ ದೇಶದ ಗಡಿಭಾಗಗಳಿಂದ ಬೇರೆ ಬೇರೆ ದೇಶಗಳಿಂದ ಬರಲಿಕ್ಕೆ ಆರಂಭ ಆಯಿತು. ಮೊದಲೇನಿತ್ತು, ಕಾನೂನಿನ ಪ್ರಕಾರ ಆಮದು ಮಾಡೋದನ್ನು ನಿಲ್ಲಿಸಿದ್ರು. ಈಗ ಬಂದದ್ದೆಲ್ಲೂ ಏನು ನೀವು ಹೇಳಿದಾಗೆ ಈಗ ಲಾಕ್ಡೌನು ಮತ್ತೊಂದು ಇನ್ನೊಂದಂತ ಎಲ್ಲ ನೆಪ ಹೇಳಿ ಎಲ್ಲ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳೆಲ್ಲ ಬಂದಾಗಿತ್ತು, ಓಡಾಟಗಳೆಲ್ಲ ಇರಲಿಲ್ಲ. ಈಗ ನಿಧಾನವಾಗೆಲ್ಲ ತೆರೆದುಕೊಂಡಿತ್ತಲ್ಲ, ಯಾರು ತುಂಬ ತಪಾಸಣೆ ತನಿಖೆ ಕೂಡ ಮಾಡಲಿಲ್ಲ. ಸೊ ನೆರೆಯ ದೇಶಗಳಿಂದ ಬರಲಿಕ್ಕೆ ಆರಂಭವಾಗಿದೆ ಕಳ್ಳದಾರಿಯಲ್ಲಿ ಬಂದು ಅವೆಲ್ಲವೂ ತಲುಪಬೇಕಾದಲ್ಲಿಗೆ ಏನು ಉತ್ತರ ಭಾರತ, ಉತ್ತರ ಪ್ರದೇಶ. ಅಡಿಕೆ ಯಾವುದಕ್ಕೆ ಹೋಗೋದು? ಸುಪಾರಿಗೆ ಬಹುಮುಖ್ಯವಾಗಿ. ಸೊ ಅಥವಾ ನೀವು ಬೇರೆಲ್ಲ ಉಂಟಲ್ಲ ತಿನ್ನುವಂಥದ್ದೆಲ್ಲ, ಗುಟ್ಕಾ ಹೌದು, ಇಂಥದಕ್ಕೆಲ್ಲ ಹೋಗುವಂಥದ್ದು. ಈ ಗುಟ್ಕಾ ಇಂಡಸ್ಟ್ರಿ ಅವರಿಗೆಲ್ಲ ಬೇಕಾಗಿರೋದು ಚೀಪ್ ಕ್ವಾಲಿಟಿ ಅಡಿಕೆ. ಇವಾಗ ಅಡಿಕೆಯನ್ನು ಇಷ್ಟೆಲ್ಲ ಏನು ನಿಯಂತ್ರಣ ಮಾಡಿ ಕೊನೆಗೆ ಇವಾಗ ಅಡ್ಡದಾರಿಯಲ್ಲಿ ಬಂದು ಸೇರ್ತಾ ಉಂಟು. ಸೊ ಸೇರಿದ ಕಾರಣದಿಂದಾಗಿ ದಿಢೀರಾಗಿ ರೇಟ್ ಕೂಡ ಇಳಿಲಿಕ್ಕೆ ಆರಂಭ ಆಯಿತು. ಈಗ ನೀವು ಕಾಳು ಮೆಣಸದು ಹೇಳಿದ್ರಲ್ಲ ನೀವು, ಅದೇ ರೀತಿ ಇದು ಇನ್ನೊಂದು ಇದು ಸರ್ಕಾರ ಕರೆಕ್ಟ್ ಹೇಳಿದೆ, ನಮಗೆ ದಲಾಲಿಗಳು ಬೇಡ ಅಂತ ಹೇಳಿ. ಅಂದ್ರೆ ಉದ್ದೇಶ ಹೇಳಿದ್ದಾರೆ, ನಮ್ಮ ಹತ್ರ ಸಾವಿರಾರು ಸಣ್ಣ ದಲಾಲಿಗಳು ಬೇಡ, ನಮ್ಗೆ ಮೇನು ದೊಡ್ಡದೊಂದು 2-3 ದಲಾಲಿಗಳು ಇಡೀ ದೇಶಕ್ಕೆ. ಈಗ ನಾನು ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನೀವು ನಿಮ್ಮ ಕಥೆಯನ್ನು ಮುಂದುವರಿಸಿ. ಇದು ಜನರಲ್ ಟವರ್ಸ್ ಹೇಳಿದಾಗೆ ದಳ್ಳಾಳಿಗಳನ್ನು ನಿಯಂತ್ರಿಸುವುದಂತ ಹೇಳಿದ್ರೆ ಏನು, ಊರಲ್ಲಿರುವ ದಳ್ಳಾಳಿಗಳನ್ನು ನಿಯಂತ್ರಿಸಿ ನಮ್ಮಲ್ಲೇ 4 ಜನ ಅಥವಾ ನಮ್ಮಲ್ಲೇ 3 ಜನ ಸಾಕು, ಇಡೀ ದೇಶಕ್ಕೆ ಸಾಕು. ಈಗ ಸಣ್ಣ ಬ್ರೇಕ್ ತಗೊಳ್ಳೋದು. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕೃಷಿ ಮಸೂದೆಗೆ ದಿಢೀರ್ ಬೆಂಬಲ, ಈ ಒಂದು ಸಮೀಕ್ಷೆ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈಗಾಗಲೇ ಏನು ರಿಲಯನ್ಸ್ ಪ್ರವರ್ತಿತ ಮಾಧ್ಯಮ ಸಂಸ್ಥೆ ಒಂದು ಪ್ರಕಟಿಸಿರುವಂಥ ಏನು ಸಮೀಕ್ಷೆ, ರೈತರ
ಈ ಒಂದು ಹೋರಾಟದ ಬಗ್ಗೆ ಅಥವಾ ರೈತರು ನಡೆಸ್ತಾ ಇರುವಂಥ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪ್ರಕಟಿಸಿರುವಂಥ ಈ ಒಂದು ಸಮೀಕ್ಷೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೇಶದ 60% ಹೆಚ್ಚು ಜನ ಅಥವಾ ರೈತರು ಈ ಒಂದು ಕೃಷಿ ಮಸೂದೆಗೆ, ಕೇಂದ್ರದ ಕೃಷಿ ಮಸೂದೆಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ದಿಲ್ಲಿಯಲ್ಲಿ ರೈತರು ನಡೆಸ್ತಾ ಇರುವಂಥ ಪ್ರತಿಭಟನೆಯನ್ನು ಹಿಂದಕ್ಕೆ ತಗೊಳ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಈ ಸಮೀಕ್ಷೆಯಲ್ಲಿ ಕಂಡುಕೊಳ್ಳಲಾಗಿದೆ. ಹಾಗೂ ಈ ಒಂದು ಕೃಷಿ ಮಸೂದೆಯಿಂದ ರೈತರಿಗೆ ಭಾರಿ ಪ್ರಯೋಜನ ಆಗುತ್ತೆ ಅನ್ನುವಂಥ 3 ಪ್ರಧಾನ ವಿಚಾರಗಳನ್ನು ಈ ಒಂದು ಸಮೀಕ್ಷೆ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತು ಈ ಸಮೀಕ್ಷೆಯನ್ನು ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಮಾಡಲಾಗ್ತಾ ಇದೆ. ಸೊ ನಮ್ಮ ಪ್ರಶ್ನೆ ಮತ್ತು ಅನುಮಾನ ಮತ್ತು ಗುಮಾನಿ, ಸಾಮಾನ್ಯವಾಗಿ ದೇಶದಲ್ಲಿ ಜನರಲ್ ಎಲೆಕ್ಷನ್ ಇರುವಾಗ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು, ಬೇರೆ ಬೇರೆ ಸಮೀಕ್ಷೆಯನ್ನು ನಡೆಸುವಂಥ ಏಜೆನ್ಸಿಗಳು ಮತಗಟ್ಟೆ ಬಗ್ಗೆ, ಮತದಾರರ ಬಗ್ಗೆ, ಚುನಾವಣಾ ಬಗ್ಗೆ ಎಲ್ಲ ಸಮೀಕ್ಷೆ ಮಾಡಿ ಪ್ರಕಟಿಸುವಂಥದ್ದು ಒಂದು ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ. ಸೊ ಇದು ಒಂದು ಪ್ರತಿಭಟನೆ ನಡೀತಾ ಇರುವ ಸಂದರ್ಭದಲ್ಲಿ ಸಡನ್ನಾಗಿ ಆ ಒಂದು ಮಾಧ್ಯಮ ಸಂಸ್ಥೆ ಯಾಕೆ ಈ ರೀತಿಯ ಒಂದು ಸಮೀಕ್ಷೆಯನ್ನು ಮಾಡಿತ್ತು ಮತ್ತು ಆ ಮಾಧ್ಯಮ ಸಂಸ್ಥೆಯನ್ನು ಪ್ರವರ್ತಿಸಿರುವಂಥ ಕಂಪನಿ ಯಾವುದು ಅನ್ನುವಂಥ ಒಂದು ಅನುಮಾನ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನು ಇಟ್ಕೊಂಡಿದ್ವಿ. ಈ ಒಂದು ಸಂವಾದದಲ್ಲಿ MG ಹೆಗ್ಡೆ ಅವರು ಮತ್ತು ಜೆರಾರ್ಡ್ ಟವರ್ಸ್ ಅವರು ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ MG ಹೆಗ್ಡೆ ಅವರು ಮತ್ತು ಟವರ್ಸ್ ಅವರು ಬರೀ ಸ್ಪಷ್ಟವಾಗಿ ಹೇಳಿದರು, ಅಂದರೆ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಬೇರೆ ಬೇರೆ ಮಾರ್ಗಗಳನ್ನು ನೋಡಿ ಆಯಿತು, ಇದೀಗ ಒಂದು ಸಮೀಕ್ಷೆಯ ಮೂಲಕ ಇವರನ್ನು ಡಿಮಾರಲೈಸ್ ಮಾಡುವಂಥದ್ದು, ಅವರ ನೈತಿಕ ಶಕ್ತಿಯನ್ನು ಕುಂದಿಸುವಂಥ ಒಂದು ಪ್ರಯತ್ನ ಮಾಡುವಂಥದ್ದು ಅಂತ. ಈಗ ಇದು MG ಹೆಗ್ಡೆ ಅವರೇ, ಈ ರೀತಿಯ ಪ್ರಯತ್ನಗಳ ಮೂಲಕ ನಾವು ಈಗ 27 ದಿವಸಗಳಿಂದ ನೋಡಿಕೊಂಡು ಬಂದಂಥ ಈ ರೈತರ ಪ್ರತಿಭಟನೆಯ ಒಂದು ಸ್ವರೂಪ ಇದೆ ಅಲ್ಲ, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯನಾ? ನೋಡಿ, ಎರಡು ಒಂದಿದೆ. ಯಾವುದೇ ಈ ದೇಶದಲ್ಲಿ ಹೋರಾಟಗಳು ಹೇಳುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ರೈತ ಚಳುವಳಿ, ವಿದ್ಯಾರ್ಥಿ ಚಳುವಳಿ ಎಲ್ಲ, ಯುವಜನ ಚಳುವಳಿ, ನಮ್ಮ ಕಾಲಘಟ್ಟದಲ್ಲಿ ಅದಕ್ಕೊಂದು ಕಾನ್ಸೆಪ್ಟೇ ಇತ್ತು. ವಿದ್ಯಾರ್ಥಿ ಚಳುವಳಿ, ಯುವಜನ ಚಳುವಳಿ, ಮಹಿಳಾ ಚಳುವಳಿಗಳು ಸ್ವಲ್ಪ ಸಮಾಜವಾದಿ ಸಿದ್ಧಾಂತದಲ್ಲಿ ಮತ್ತು ಈ ಕಮ್ಯುನಿಸ್ಟ್ ಫಿಲಾಸಫಿಯಲ್ಲಿ ಅದೆಲ್ಲ ಚಳುವಳಿಯ ಒಂದು ಕಾಲಘಟ್ಟ ಇತ್ತು. ಈಗ ಅಂಥ ಚಳುವಳಿಗಳು ಹೇಳುವಂಥದ್ದು ದೀರ್ಘಕಾಲಿಕ ಮತ್ತು ರಚನಾತ್ಮಕ ಮತ್ತು ಒಂದು ವ್ಯವಸ್ಥಿತವಾದಂಥ ಚಳುವಳಿಗಳು ಈಗ ಇಲ್ಲ. ಈಗ ಆದರೆ ಅವರಲ್ಲಿ ಮಾಡ್ತಾ ಇರುವಂಥದ್ದು ಹಳೆಯ ಕಾಲಘಟ್ಟದ ಒಂದು ಚಳುವಳಿಗಳನ್ನು ನೆನಪಿಸುವಂಥ ಒಂದು ಚಳುವಳಿ. ಇದೇ ಮಾತನ್ನು ಅನೇಕ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ರೈತರ ಮುಖಂಡರುಗಳು, ರೈತ ಸಂಘದ ಮುಖಂಡರುಗಳು ಹೇಳಿದ್ದರು. ದೇಶದ ಚಾರಿತ್ರಿಕವಾದ ಚಳವಳಿ ಇದು. ನನ್ನ ಲೆಕ್ಕದಲ್ಲಿ, ನನ್ನ ಅನುಭವದ ಪ್ರಕಾರ ಕಳೆದ 3 ದಶಕಗಳಲ್ಲಿ ಮಿನಿಮಮ್ ಒಂದು 2 ಅಥವಾ 3 ದಶಕಗಳ ಅವಧಿಯಲ್ಲಿ ಇದು ಒಂದು ವಿಭಿನ್ನ ರೀತಿಯ ಒಂದು ವ್ಯವಸ್ಥಿತವಾದ ಚಳುವಳಿ. ಈಗ ಇಲ್ಲಿ ನೀವು ಅದನ್ನು ಅದು ಹೇಗೆ ಮುಗೀತದೆ, ರಾಜಕೀಯ ಚಾಣಾಕ್ಷತನಕ್ಕೆ ಸರಿಯಾಗಿ ಅಂತಹ ಒಂದೊಂದು ಏನು ಹೇಳ್ತಾರೆ ಸಮಯ ಸಂದರ್ಭ ಕೂಡಿ ಬಂದರೆ ಸರ್ಕಾರ ಅದನ್ನು ಮುರಿತದೆ. ಹೇಗೆ ಅಂದರೆ ಈಗ ನನ್ನ ಲೆಕ್ಕದಲ್ಲಿ 2 ದಿವಸದಲ್ಲಿ ಆ ಚಳುವಳಿ ನಿಲ್ಲಿಸ್ತಾರೆ. ಇಂಗ್ಲೆಂಡಿನ ಪರಿವರ್ತಿತ ಕೊರೋನಾ ಬಂದು ದೆಹಲಿಯ ಚಳುವಳಿಯನ್ನ ನಿಲ್ಲಿಸಲಾಗುತ್ತದೆ. ಇದು ನನ್ನದೊಂದು ಊಹೆ. ಕೊರೋನಾ ಈಗ ರೂಪಾಂತರಗೊಂಡಿದೆ, ಕೊರೋನಾ ವೈರಸ್ ರೂಪಾಂತರಗೊಂಡಿದೆ ಅನ್ನೋದೀಗ ಈಗ ಪಂಜಾಬ್ ಅಲ್ಲಿ ಜಾಸ್ತಿ ಆಗ್ತದೆ. ಸಣ್ಣ ಮಕ್ಕಳಿಗೆ ಗೊಂಗೋ ಬರ್ತದೆ ಹೇಳ್ತಾರೆ. ಗೊಂಗೋ ಈಗ ಇದೊಂದು ಗೊಂಗೋ. ಡೆಲ್ಲಿ, ಪಂಜಾಬ್ ಅಲ್ಲಿಗೆ ಹೋಗ್ಬೇಡ, ಗೊಂಗೋ ಬರ್ತದೆ. ಉತ್ತರ ಪ್ರದೇಶದಲ್ಲಿ ಆ ಸೋಂಕಿತರು ನಾಳೆ ತುಂಬಾ ಜನ ಸಿಗ್ತಾರೆ. ಅದು ಟಿವಿಯಲ್ಲಿ, ಪತ್ರಿಕೆಗಳಲ್ಲಿ, ಮುಖಪುಟದಲ್ಲಿ ಬರ್ತದೆ. ಮತ್ತೆ ನಾಡಿದ್ದು ಈ ರೈತರ ಪ್ರತಿಭಟನೆ ನಡುವೆ ಕೂಡ ಸಿಗ್ತಾರೆ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಇಂಗ್ಲೆಂಡಿನ ಹೊಸ ಪರಿವರ್ತಿತ ಕೊರೋನಾ ಇವತ್ತು ಕೇಂದ್ರ ಸರ್ಕಾರದ ರಕ್ಷಣೆಗೆ ಬರ್ತದೆ. ಆ ರಕ್ಷಣೆಗೆ ಬಂದಂಥ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ರೈತ ಚಳುವಳಿಯನ್ನು ಒಂದು 2-3 ದಿವಸದಲ್ಲಿ ಚಲ್ಲಾಪಿಲ್ಲಿ ಮಾಡುವ ಸಾಧ್ಯತೆಗಳಿದೆ. ಆದರೆ ಅವರ ಮನೋಭಾವನೆಯನ್ನು ಹೊಂದಿಕೊಂಡಿದೆ. ಅವರ ಮನೋಭಾವ ಸ್ವಲ್ಪ ಬೇರೆ. ಈ ದೇಶದ ಜನರಲ್ಲಿ ಸಿಕ್ಕು ಮತ್ತೆ ಉತ್ತರ ಭಾರತದ ಒಂದಿಷ್ಟು ಜನಾಂಗ ಹೋರಾಟಕ್ಕೆ ಅವರು ಸಜ್ಜಾದ್ರೆ ಅವರು ಇತಿಹಾಸವೇ ಹಾಗೆ. ಅವರು ಹಿಂಸಾತ್ಮಕವಾಗಿ ಕೂಡ ಇಳಿದು ಬಿಡ್ತಾರೆ. ಹಾಗೆ ಮಾಡ್ತಾರೆ ಅಂತಲ್ಲ, ಮಾಡಬೇಕು ಅನ್ನೋ ಆಶಯವಲ್ಲ. ಅದು ಆ ರೀತಿಯ ಮನೋಭಾವನೆ ಇರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಸರ್ಕಾರ ಇದೆ. ಬಟ್ ನನಗೆ ಅನ್ನಿಸುವುದು, ಇಷ್ಟೆಲ್ಲ ಸರ್ಕಸ್ ಮಾಡುವ ಬದಲು ಸರ್ಕಾರವೇ ಒಪ್ಪಿಕೊಂಡಿರ್ತಕ್ಕಂಥ ಕೆಲವು ತಿದ್ದುಪಡಿಗಳನ್ನು ಘೋಷಣೆ ಯಾಕೆ ಮಾಡ್ತಾ ಇಲ್ಲ ಹೇಳೋದು ನನಗೆ. ಅಂದರೆ
ಅವರಿಗೆ ಅದನ್ನು ಘೋಷಣೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಹ್ಮ್ 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 ಅಂದ್ರೆ ಬಾಯಲ್ಲಿ ಹೇಳಲಿಕ್ಕೆ ಆಸಕ್ತಿ ಉಂಟು. ಈಗ ಕೊರೋನಾ ಎಂಬ ನಾಟಕ 9 ತಿಂಗಳದ್ದು ಒಂದು ಪಾರ್ಟ್ ಆಯ್ತು. ಮುಂದೆ ಇಂಗ್ಲಿಷ್ ಪಿಕ್ಚರ್ ಸೆಕೆಂಡ್ ಪಾರ್ಟ್ ಮತ್ತೆ ಥರ್ಡ್ ಪಾರ್ಟ್ ಬರ್ತಿತ್ತು ಚಿತ್ರ ಟಾಕೀಸ್. ಈಗ ಸೆಕೆಂಡ್ ಪಾರ್ಟ್. ನಾನು ಇನ್ನೊಂದು ಹೇಳ್ತೇನೆ, ನಮ್ಮ ಸರ್ಕಾರಕ್ಕೆ ಈ ರೈತರಿಗೋಸ್ಕರ ಬಿಲ್ ಮಾಡುವುದೇ ಅಗತ್ಯ ಇರಲಿಲ್ಲ ಯಾವುದು ಕೂಡ. ಯಾಕೆ ಹೇಳಿದ್ದೇನೆ, ನಾನು ನೋಡಿದ್ದೇನೆ ಮುಂಚೆ ಬಸ್ಗಳೇ, ಒಂದು ಸಣ್ಣ ಉದಾಹರಣೆ, ಹುಬ್ಳಿಯಿಂದ ಬರುವ ಬಸ್ ಅಥವಾ ಬೆಳಗಾವಿಯಿಂದ ಬರುವ ಬಸ್ಸಿಗೆ ಮೇಲ್ಗಡೆ ಕ್ಯಾರಿಯರ್, ಆ ಕ್ಯಾರಿಯರ್ ಮೇಲೆ ರೈತರಿದ್ದು ಇದು ಗಂಟು ಮುಟ್ಟೆ ಕಟ್ಟಿಕೊಂಡು ಏನಾದರೂ ಇನ್ನೊಂದು ಊರಿಗೆ ಮಾರ್ಲಿಕ್ಕೆ ಕೊಂಡೋಗೋದು. ಎಲ್ಲ ಕ್ಯಾರಿಯರ್ ತೆಗೆದು ಬಿಟ್ಟಿದ್ದಾರೆ. 4 ಪ್ಯಾಸೆಂಜರ್ ಅನ್ನು ಇಟ್ಕೊಂಡು ಹುಬ್ಳಿಯಿಂದ ಡೀಸೆಲ್ ಖರ್ಚು ಮಾಡಿ ಬಸ್ ಮಂಗಳೂರಿಗೆ ಬರ್ತದೆ. ಯಾಕೆ ರೈತನನ್ನೊಂದು ಪ್ರೊವಿಷನ್ ಕೊಡುವುದಿಲ್ಲ ಬಸ್ಸಲ್ಲಿ ಬರಲಿಕ್ಕೆ? ಅವ ಟ್ರೈನಲ್ಲಿ ಬರುವಾಗ ಟಿಸಿಗೆ 5 ರೂಪಾಯಿ ಕೊಟ್ಟು ಒಂದು ಮೂಟೆ ಇಡುವುದು ಅಲ್ಲ, ಲಾರಿಯ ಮೇಲೆ 10 ರೂಪಾಯಿ ಕೊಟ್ಟು ಲಾರಿಯ ಮೇಲೆ ಕೂತ್ಕೊಂಡು ಬರುವುದು. ಮೊದಲು ರೈತರಿಗೆ ಈ ಪ್ರೊವಿಷನ್ ಮಾಡಲಿ. ಸ್ವತಂತ್ರ ಸಿಕ್ಕಿ 70+ ವರ್ಷ ಆಯಿತು. ರೈತರ ಮೇಲೆ ಯಾವ ಸರ್ಕಾರ ನಿಜವಾಗಿ ಪ್ರೀತಿ ತೋರಿಸಿದೆ? ನಿಜವಾದ ಪ್ರೀತಿ ನೋಡಿ ಇದು ಟವರ್ಸ್ ಅವರ ಈಗ ಕಳೆದ ವಾರ ಹಿಡನ್ ಅಜೆಂಡಾ ಉಂಟು, ಯಾರನ್ನು ಅಪ್ಪಿಕೊಳ್ಳುವ ಪ್ರಯತ್ನ ನೋಡಿ. ಈಗ ದಲ್ಲಾಳಿಗಳ ಕಳೆದ ವಾರ ಅಥವಾ ಅದರ ಆಸುಪಾಸಲ್ಲಿ ಭತ್ತ ಖರೀದಿ ಕೇಂದ್ರ ಅಂತ, ಈಗ ಭತ್ತ ಎಲ್ಲ ಕಟಾವು ಮಾಡಿ ಆಗಿರ್ತದೆ, ಭತ್ತವನ್ನು ಏನು ಸರ್ಕಾರದ ಖರೀದಿ ಕೇಂದ್ರಕ್ಕೆ ತನ್ನಿ ಅಂತ. ಅಲ್ಲಿ 1800 ರೂಪಾಯಿ ಕ್ವಿಂಟಾಲ್ಗೆ ರೇಟ್. ಅದೇ ಬೇರೆ ಹೊರಗಡೆ ಮಾರುಕಟ್ಟೆಯಲ್ಲಿ ಅದಕ್ಕಿಂತ ಜಾಸ್ತಿ ಉಂಟು, 2000+ ರೇಟ್ ಉಂಟು. ಭತ್ತ ಖರೀದಿ ಕೇಂದ್ರ ಖಾಲಿ. ಯಾವ ಒಬ್ಬ ರೈತರು ಕರಾವಳಿಯಲ್ಲಿ ಹೋಗಿ ಭತ್ತ ಖರೀದಿ ಕೇಂದ್ರಕ್ಕೆ ಭತ್ತ ಕೊಟ್ಟವನೇ ಇಲ್ಲ, ಒಬ್ಬನೂ ಇಲ್ಲ. ನೀವು ಹೇಳಿದಾಗೆ ಸೊ ರೈತ ಇಷ್ಟು ಕಷ್ಟಪಟ್ಟು ಭತ್ತ ಬೆಳಿತಾನೆ, ಅದಕ್ಕೆ ಒಂದು ಒಳ್ಳೆಯ ರೇಟ್ ಇಟ್ಟಿದ್ದರೆ ಆ ಭತ್ತ ಖರೀದಿ ಕೇಂದ್ರಕ್ಕೆ ರೈತರು ಬರ್ತಾ ಇದ್ರು. ಅದೇ ಹೊರಗಡೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಜಾಸ್ತಿ ರೇಟ್ ಸಿಗುತ್ತೆ. ಅದೇ ಹೇಗೆ ಸಾಧ್ಯ? ಅದು BSNL ಅನ್ನು ಮುಗಿಸಿ ರಿಲಯನ್ಸ್ಗೆ ಮತ್ತೆ ಈ ಒಂದು ಉದಾಹರಣೆ ಕೊಡ್ತೇನೆ ನಾನು. ಇವತ್ತು ಕೊರೋನಾದಿಂದ ಇದ್ದಾಗಿ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಬರಲಿಕ್ಕೆ ಪ್ರೈವೇಟ್ ಟೆಂಪೋದಲ್ಲಿ ಬಿಟ್ಟಿದ್ದಾರೆ ಅಂತ ಪೊಲೀಸ್ನವರು ಜಾಸ್ತಿ ಹಿಡಿಲಿಲ್ಲ. ಆದ ಕಾರಣ ಒಂದು ಕಾಲಿಫ್ಲವರ್ ಮಾರ್ಗದಲ್ಲಿ 5 ರೂಪಾಯಿ, ಮಾಲಲ್ಲಿ ಅದೇ ಕಾಲಿಫ್ಲವರ್ಗೆ 10 ರಿಂದ 15 ರೂಪಾಯಿ ಅಂತ ಹೇಳುವಾಗ ಅವನು ವೆಹಿಕಲ್ ಇದ್ದ ಕಾರಣ ರೈತ ಪಾಪ ಮಾರ್ಗದ ಬದಿಯಲ್ಲಿ ತಂದು ಟೆಂಪೋದಲ್ಲಿ ಇಟ್ಟು ಮಾರ್ತಾನೆ. ಅದನ್ನೇ ಮೊದಲಿನಿಂದ ಯಾಕೆ ಮಾಡಲಿಲ್ಲ? ಎಲ್ರಿಗೂ ಆಗ್ತದೆ. ಈಗ ಅಲ್ಲಿ 25 ಮಂದಿ ರೈತರು ಇದ್ದಾರೆ ಪಾಪ. ಒಬ್ಬನು ವ್ಯಾನ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಹೆದರ್ತಾನೆ, ವ್ಯಾನ್ ಅಲ್ಲಿ ಇಲ್ಲಿ ಮಂಗಳೂರಿಗೆ ತರುವುದು ಬಿಡಿ. ಇನ್ನೊಂದೇನಂದ್ರೆ ಇವರ ದಲ್ಲಾಳಿಗಳನ್ನು ತೆಗಿತೇವೆ ಹೇಳಿ ನೋಡಿ. ದಲ್ಲಾಳಿ ಅಂದ್ರೆ ಯಾರು? ದೊಡ್ಡ ಕನ್ಫ್ಯೂಸ್ ಇದೆ. ಕಮಿಷನ್ ಏಜೆಂಟ್. ಸಗಟು ವ್ಯಾಪಾರಿ ಅಂದ್ರೆ ಯಾರು? ಅವ ಹೋಲ್ಸೇಲ್ ಆಗಿ ಅದನ್ನು ತಕ್ಕೊಂಡು ಇಟ್ಕೊಂಡು ರಿಸ್ಕ್ ತಗೊಂಡು ವ್ಯಾಪಾರ ಮಾಡ್ಬೋದು. ದಲ್ಲಾಳಿಗಳು ಯಾರ ನಡುವೆ ಕೆಲಸ ಮಾಡೋದು ಗೊತ್ತುಂಟ? ಮ್ಯಾಕ್ಸಿಮಮ್ ಕೆಲಸ ಮಾಡಿದವರು ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯದ ವ್ಯಾಪಾರಿಗಳ ನಡುವೆ ಲಿಂಕ್ ಅರ್ಥ ಆಯ್ತಾ? ಹೌದು, ದೊಡ್ಡ ಸಗಟು ವ್ಯಾಪಾರಿಯಿಂದ ಸಣ್ಣ ಏನು ಚಿಲ್ಲರೆ ವ್ಯಾಪಾರಿ ನಡುವೆ. ಸಗಟು ವ್ಯಾಪಾರಿಗಳೇ APMCಗೆ ಬಂದು ಪರ್ಚೇಸ್ ಮಾಡೋದು, ಕಮಿಷನ್ ಏಜೆಂಟ್ಸ್ ಅಲ್ಲ. ಇದು ತುಂಬಾ ರಾಂಗ್ ಕಾನ್ಸೆಪ್ಟ್. ಇದ್ರೊಳಗೆ ಈಗ ಏನು ದುರಂತ ನಾನು ಆಗ ಹೇಳಿ ಕೊಟ್ಟದ್ದು ಇದನ್ನು. ಒಂದು ಸಿರ್ಸಿಯಲ್ಲಿ ನಮ್ದು TSS ಸೊಸೈಟಿ ಫೇಮಸ್, ಒಂದು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ತೋಟಗಾರ ಸೊಸೈಟಿ. ಅವ್ರು ಏನು ಮಾಡಿದ್ರು, ಮಾಲ್ ಅನ್ನು ಸ್ಟಾರ್ಟ್ ಮಾಡಿ ಬಿಟ್ರು. ಮಾಲ್ ಅಂದ್ರೆ ಎಂಥದ್ದು? ನಿಮಗೆ ಸೂಜಿಯಿಂದ ಹಿಡಿದು ಚಿನ್ನದವರೆಗೆ ಹಾಕಿಬಿಟ್ರು. ಸಿರ್ಸಿಪೇಟೆಯ 70% ಅಂಗಡಿಗಳು ಮುಚ್ಚೋಯ್ತು. ನನಗೆ ಇದ್ರ ಬಗ್ಗೆ ಬೇಸರ ಇಲ್ಲ. ಯಾಕೆಂದರೆ ಅದು ಕೃಷಿಕರದ್ದೇ, ಅದು ಊರಿನವರದ್ದೇ. ಅಲ್ಲಿ ಲಾಭಕ್ಕೆ ನಷ್ಟಕ್ಕೆ ಶೇರ್ ಹೋಲ್ಡರ್ಸ್ ಅವರೇ. ಹಾಗಾಗಿ ಅಲ್ಲಿ ಬರುವ ಲಾಭವೂ ಅವರಿಗೆ ಶೇರ್ ಆಗಿ ಬರ್ತದೆ. ಮತ್ತು ಸಹಕಾರಿ ಪದ್ಧತಿ ವ್ಯವಸ್ಥೆ ಜಾರಿಗೆ ಬಂತು, ಅಲ್ಲಿ ಅವರಿಗೆ ಕೆಲಸ ಸಿಕ್ಕಿತ್ತು. ಓಕೆ, ಈಗ ಅಂಥ TSSಗಳು 100 ಇರ್ಬೋದು ಅಂತ ಇಟ್ಕೊಳ್ಳಿ. ಈಗ ರಿಲಯನ್ಸೋ ಅದಾನಿಯೋ ವಿರ್ಲಾನೋ ಬಂದರೆ ಈ ಸೊಸೈಟಿಗಳನ್ನು ಮುಗಿಸ್ತಾರೆ. ಅವ್ರು ಮೊದಲು ಟಾರ್ಗೆಟ್ ಮಾಡೋದು ಅದನ್ನೇ, ಅದು ಇಲ್ಲಾಂದ್ರೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಆಮೇಲೆ ಈಗ ನಿಮ್ಮ ಸಣ್ಣ ಸಣ್ಣ ಸಗಟು ವ್ಯಾಪಾರಿಗಳು ಅಂತ, ಈಗ ಬೆಳ್ತಂಗಡಿ, ಮಡೆಂತ್ಯಾರು, ಸುಳ್ಯ, ಪಂಜ, ಉಜಿರೆ ಇಂಥಲ್ಲೆಲ್ಲ ಸಣ್ಣ ಪುಟ್ಟವರು, ಉದಾಹರಣೆಗೆ ಒಂದು 10 ತೋಟದ ತರಕಾರಿಯನ್ನು ತಂದು ಸಣ್ಣ ಸಗಟು ವ್ಯಾಪಾರಿಗಳಿರ್ತಾರೆ. ಅವರನ್ನೆಲ್ಲ ನೀವು ದಲ್ಲಾಳಿಗಳು ಹೇಳಿ ಪಾಪ ಅವರ ಮೇಲೆ ಆಕ್ರಮಣ ಮಾಡುವಂಥ ಒಂದು ಶೈಲಿ ಉಂಟಲ್ಲ, ನೀವು ನಿಮ್ಮ ಮನೆಯವರ ಮೇಲೆ ಮಾಡಿದಾಗೆ. ಅವರು ಪಾಪ ಅವರು ಒಂದು ಬದುಕು ಕಟ್ಟಿಕೊಂಡು ಅವರು ಸಂಸಾರವನ್ನು ತೂಗಿಸಿಕೊಂಡು ಮತ್ತು ಸ್ಥಳೀಯ ಆರ್ಥಿಕ ವ್ಯವಸ್ಥೆಗೆ ಕೊಡುಗೆ ಕೊಡ್ತಾ ಇರ್ತಾರೆ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ದ ಲೋಕಲ್ ಇಕಾನಮಿ. ಇವರನ್ನು ಮುಗಿಸ್ಲಿಕ್ಕೆ ಹೊರಟಿದ್ದೀರಿ ಅಂದರೂ ಅರ್ಥ ಆಗೋದಿಲ್ಲ. ಆಗ ಅವ್ರು ಹೇಳ್ತಾರೆ ರೈತರು ಯಾರಿಗೆ ಬೇಕಾದ್ರೂ ಮಾರ್ಬೋದಲ್ಲ. 100%. ಮತ್ತೆ ನಾವು ಹೇಳೋದೇನೆಂದರೆ, ನೀವು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅಂಕುಶ ಬಿಟ್ಟ ಕಾನೂನನ್ನು ಜಾರಿಗೆ ತಂದಿದ್ರೆ ನಾನು ಒಪ್ಪುತ್ತೇನೆ. ಈಗ ಇಲ್ಲಿ ಏನಾಗಿದೆ, ಇವತ್ತು 100 ರೂಪಾಯಿ ವಸ್ತುವನ್ನು ನಾಳೆ ಬಂದು ರಿಲಯನ್ಸ್ ನಾವು ಹೇಳ್ತಾನೆ 110 ರೂಪಾಯಿಗೆ ತಗೊಳ್ತಾನೆ.
ಅಂಗಡಿಗಳೆಲ್ಲ ಸಣ್ಣ ಪುಟ್ಟವರೆಲ್ಲ ಕಂಗಾಲಾಗ್ತಾರೆ. 110 ರೂಪಾಯಿ ಕೊಡ್ಲಿಕ್ಕೆ ಅವನಿಗೆ ಆಗುದಿಲ್ಲ, ಎಲ್ಲ ಕೊಂಡೋಗಿ ರಿಲಯನ್ಸ್ ಕೊಡ್ತಾರೆ, ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ರೈತರು 2 ವರ್ಷ 2 ವರ್ಷ ಅದನ್ನ ಮಾಡ್ತಾರೆ. ಅಲ್ಲಿಗೆ ನಮ್ಮಂಥವರೆಲ್ಲ ಪಂಜಾದಲ್ಲಿರೋರಿಂದ ಹಿಡಿದು ಸಿದ್ದಾಪುರ ಪೇಟೆವರೆಗೆ, ಸಿರ್ಸಿಯವರೆಗೆ ಸಣ್ಣ ಪುಟ್ಟವರೆಲ್ಲ ಮುಚ್ಕೊಂಡು ಹೋಗ್ತಾರೆ. ಆಗ ರೈತ ಬಂದರೆ ಹೇಳ್ತಾನೆ, ತಪತ್ತಿಜ್ಜಿ ಅವು ಏತು 70 ರೂಪೀಸ್ ಹೇಳ್ತಾನೆ. ರಿಲಯನ್ಸ್ನವನು ವರಸೆ ಬದಲಿಸ್ತಾನೆ. ಅದಕ್ಕೆ ನಾನು ಹೇಳುದು, ನೀವು ಕಾನೂನನ್ನು, ಇಡೀ ಕಾನೂನನ್ನು ನಾನು ತಪ್ಪು ಹೇಳುದಿಲ್ಲ. ನೀವು ಇಂತಹ ಮುಂದೆ ಬರಬಹುದಾದಂಥ ಒಂದು ಏನು ಇದಿದೆ, ವ್ಯವಸ್ಥೆಗಳು ಬರ್ಬೋದು, ದುಷ್ಪರಿಣಾಮ ಬರ್ಬೋದು, ಅದಕ್ಕೆ ಪೂರಕವಾಗಿ ನೀವು ಆ ಕಾನೂನನ್ನು ಸದೃಢ ಇಟ್ಟಿದ್ದಿದ್ರೆ ನಾನು ಒಪ್ತೇನೆ. ಹೇಗೆ ಈಗ ಎಸ್ 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 ನಿಮ್ಮ ನಿರೀಕ್ಷೆ ಕೂಡ ಸರಿಯಾದದ್ದೇ. ಬಟ್ ನಮ್ಮ ಇಡೀ ಏನು ದೇಶದ ವ್ಯವಸ್ಥೆಯಲ್ಲಿ ಇವತ್ತಿನಿಂದ ಅಲ್ಲ, ಸ್ವತಂತ್ರ ಕಾಲಘಟ್ಟದಿಂದ ಇವತ್ತಿನ ತನಕ ಸರ್ಕಾರಗಳು ಬದಲಾಗ್ತಾ ಇರ್ಬೋದು, ಆದರೆ ಯಾವ ಸರ್ಕಾರ ಕೂಡ ಭಾರಿ ಪ್ರಾಮಾಣಿಕವಾಗಿ, ಭಾರಿ ತಳಮಟ್ಟದಲ್ಲಿ ರೈತರ ಜೊತೆಗೆ ನಿಂತು ರೈತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮತ್ತು ರೈತರಿಗೆ ಅಂತಲೇ ಬೇಕಾದ ಕಾನೂನುಗಳನ್ನು ಮಾಡಿದ್ದು ಇಲ್ಲ. ಮಾಡಿದ್ದು ಮಾರುಕಟ್ಟೆ ವ್ಯವಸ್ಥೆಗೆ ಪೂರಕವಾದದ್ದನ್ನೇ ಮಾಡಿದ್ದು ಬಿಟ್ರೆ ಅಲ್ಲ. ಮೊದಲು ಸ್ವಲ್ಪ ಆಗಿದೆ ಈ ಉಳುವವನಿಗೆ ಭೂಮಿ ಮಿನಿಮಮ್ ಬೆಲೆ, ಆಗ ಈಗಿದು ಸ್ಟೈಲೇ ಬೇರೆ ಆಗಿದೆ. ಉಳುವವನಿಗೆ ಭೂಮಿ ಸರಿ, ನೀವು ಎಷ್ಟು ಮಂದಿಗೆ ಕೊಟ್ಟಿದ್ದೀರಿ? ನಿಮ್ಮ ಕರಾವಳಿಯಲ್ಲಿ ಕೊಟ್ಟಿದ್ದೀರಿ ಸರಿ, ನೀವು ಕರ್ನಾಟಕದ ಬಹುಭಾಗದಲ್ಲಿ ಇವತ್ತಿಗೆ ಕೂಡ ಪರಿಸ್ಥಿತಿ ಹೇಗಿದೆ? ಅಲ್ಲ, ಬಟ್ ಆ ಕಾನೂನನ್ನ ಅಂತದ್ದು ಒಂದಿಷ್ಟು ಕಾನೂನು ಬಂದಿದೆ, ಬಂದಿಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಇವತ್ತು ಬರ್ತಕ್ಕಂಥ ಕಾನೂನು ಇದೆಯಲ್ಲ, ಉಳುವವನಿಗೆ ಭೂಮಿ ಸರಿ, ಅದು ಸರಿ. ಈಗ ಭೂಮಿಯಲ್ಲಿ ಬೆಳಿಬೇಕಲ್ಲ, ಆ ಭೂಮಿಯಲ್ಲಿ ಬೆಳೆಯುವಂಥವನಿಗೆ ಮತ್ತು ಬೆಳೆಯುವ ಉತ್ಪನ್ನಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದೀರಿ? ಅದು ಪ್ರಶ್ನೆ ಬರುತ್ತೆ. ಈಗ ಸಿಂಪಲ್, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಲಾಕ್ಡೌನ್ ಲಾಕ್ಡೌನ್ ತೆರೆಯುವಾಗ 2-3 ತಿಂಗಳು ಟಿವಿಯಲ್ಲಿ ಪ್ರತ್ಯಕ್ಷ ಆಗಲಿಲ್ಲ ನಮ್ಮ ಕರ್ನಾಟಕ ರಾಜ್ಯ. ಈಗ ನೋಡಿ, ನೀವು ದಲ್ಲಾಳಿಗಳು ಬೇಡ ಅಂತ ಆದ್ರೆ ಸಿಂಪಲ್ ಲಾಜಿಕ್ ನಂದು, ನೀವು ಅಮೆಂಡ್ಮೆಂಟ್ ಮಾಡುವಾಗ ಇಡೀ ದೇಶದಲ್ಲಿ ಸಹಕಾರಿ ಸಂಘ ಇದೆ, ಸೊಸೈಟಿಗಳು ಊರಲ್ಲಿ ಉಂಟು, ಎಲ್ಲವೂ ಕೂಡ ಆ ಸೊಸೈಟಿ ಮೂಲಕವೇ ವ್ಯವಹಾರ ಆಗತಕ್ಕದ್ದು ಅಂತೇಳಿ ಕಾನೂನು ಮಾಡಿ ಯಾರು ಬೇಕಾದ್ರೂ ತಕೊಳ್ಳಿ, ರಿಲಯನ್ಸ್ನವರು ತಕೊಳ್ಳಿ, ಬಿರ್ಲಾನವರು ತಕೊಳ್ಳಿ, ಯಾರು ಬೇಕಾದ್ರೂ ತಕೊಳ್ಳಿ. ಆಗಲ್ಲಿ ಏನಾಗ್ತದೆ, ದಲಾಲಿಗಳು ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ? ಲುಂಗಿ ಶರ್ಟ್ ಆಗಿ ಹೆಗಲ ಮೇಲೆ ಶಾಲ ಹಾಕುವ ದಲಾಲಿ ಬೇಡ, AC ಕ್ಯಾಬಿನ್ ನಲ್ಲಿ ಕೂತ್ಕೊಳ್ಳುವ ದಲಾಲಿ ಬೇಕು. ವಿಷಯ ಅಷ್ಟೇ, ದೊಡ್ಡ ದಳ್ಳಾಳಿ. ಹೌದು, ನಾನು ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ ಈ ಸ್ಟೈಲ್. ಮತ್ತೆ ಒಬ್ಬನೇ ದಳ್ಳಾಳಿ, ಎಲ್ಲಾ ವ್ಯವಹಾರಕ್ಕೆ ಅವನೇ. ಈಗ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ರೆ ನೀವು ಸಹಕಾರಿ ಕ್ಷೇತ್ರವನ್ನ ಬಲಪಡಿಸಿದ ಹಾಗೆ ಆಗ್ತಿತ್ತು. ಕೋಆಪರೇಟಿವ್ ಸೊಸೈಟಿಗಳ ಮೂಲಕವೇ ಪ್ರತಿ ಹಳ್ಳಿಗಳಲ್ಲೂ ಇದೆ, ಅವರ ಮೂಲಕವೇ ವ್ಯವಹಾರ ಆಗತಕ್ಕದ್ದು, ಬೆಲೆ ನಿಗದಿ ಆಗತಕ್ಕದ್ದು. ನಾನು ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ. ಇದು 5 ವರ್ಷ ಮುಂದುವರಿಸಿಕೊಂಡು ಹೋದರೆ, ಈಗ ಎಲ್ಲ ಪಾಸ್ ಆಯ್ತು ಎಣಿಸುವ 5 ವರ್ಷ, 6ನೇ ವರ್ಷಕ್ಕೆ ಮಾತ್ರ ಜನರು ರೊಚ್ಚಿಗೆ ಹೇಳುವ ದಿನ ಉಂಟು. ನಾನು ಮೊನ್ನೆ ಹಾಕಿದ್ದೇನೆ, ದೇರ್ ವಿಲ್ ಬಿ ಎ ರೆವಲ್ಯೂಷನ್ ಇನ್ ದಿಸ್ ಕಂಟ್ರಿ. ಜನರಿಗೆ ಸಹಿಸಲು ಸಾಧ್ಯ ಇಲ್ಲ. ಖಂಡಿತ ಸಮೀಕ್ಷೆಯ ಮೂಲಕ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒನ್ ಸೈಡೆಡ್ ಸಮೀಕ್ಷೆ. ನೋಡಿ, ಇಲೆಕ್ಷನ್ ಟೈಮ್ ನಲ್ಲಿ 6 ಚಾನೆಲ್ಗಳು ಡಿಫ್ರೆಂಟ್ ಇದು ಯಾವುದೋ ಒಂದು ಲಾಟರಿ ಆಗ್ತದೆ. ಇಲ್ಲಿ ಏನಿಲ್ಲ, ಒಂದೇ ಲಾಟರಿ. ಅದನ್ನೇ ಎಲ್ಲರೂ ಯಾವುದೇ ವಿಮರ್ಶೆ ಇಲ್ಲದೆ ಪ್ರಕಟಿಸಿದ್ದಾರೆ ನಮ್ಮಲ್ಲಿ. ಇದು ಮಕ್ಕಳೆಲ್ಲ ಎದುರಾಡ್ತಾರಲ್ಲ, ಎಂತಾದ್ರು ಚೀಟಿಯಲ್ಲಿ ನಂಬರ್ ಟಿಕ್ ಮಾಡುದು, ಲಕ್ಕಿ ಟಿಪ್ ಚೀಟಿಯಲ್ಲಿ 5-6 ನಂಬರ್ ಹಾಕಿ ಒಂದನ್ನೇ ಕ್ಲಿಕ್, ಹಾಗೆ ಯಾವ್ದಾದ್ರು ಒಂದು ಪಾಸ್ ಆಗ್ತದೆ. ಸೊ ಎಸ್, ಸಮೀಕ್ಷೆಯಲ್ಲಿ ಕೂಡ ಏನೋ ಜನರನ್ನು ಅಥವಾ ಟೋಟಲ್ ವ್ಯವಸ್ಥೆಯನ್ನು ಕೂಡ ಒಂದು ಮೋಸ ಮಾಡುವಂಥ, ಯಾಕಂತ ಹೇಳಿದ್ರೆ ನಿಮಗೆ ಒಂದು ನಿರ್ಧಾರ ತಗೊಳ್ಬೇಕು, ಟವರ್ಸ್ ಅವರಿಗೆ ಒಂದು ನಿರ್ಧಾರ ತಗೊಳ್ಬೇಕು, ಅದಕ್ಕೆ ಪೂರಕವಾದ ಸಮೀಕ್ಷೆಯನ್ನೇ ಮಾಡೋದು. ಪ್ರಶ್ನೆ 2-3 ಪ್ರಶ್ನೆ ಇಟ್ಕೊಳ್ಳಿಕ್ಕೆ ಒಂದೇ ಪ್ರಶ್ನೆ ಇಟ್ಕೊಳ್ಳೋದು ಇರ್ಬೋದು ಅಂತ ನೋಡಿ. ಯಾಕಂತ ಹೇಳಿದ್ರೆ ಈಗ MG ಅಗಡಿಯವರು ಚಹಾ ಕುಡಿತಾರೋ ಕಾಫಿ ಕುಡಿತಾರೋ ಅಂತ ಪ್ರಶ್ನೆ ಮಾಡೋದು ಅಲ್ವಾ? ಅಥವಾ ಊರಿನವರೆಲ್ಲ, ಇಲ್ಲಿ ಮಂಗಳೂರಿನವರೆಲ್ಲ ಚಹಾ ಕುಡಿತಾರೋ ಕಾಫಿ ಕುಡಿತಾರೋ ಅಂತ. ಮೂರನೇದಾಗಿ ಅವರು ಬೋರ್ನ್ವಿಟ ಕುಡಿತಾರೋ ಅಥವಾ ಬರೀ ಹಾಲು ಕುಡಿತಾರೋ ಅಥವಾ ಬೆಳಿಗ್ಗೆ ಎದ್ದು ಬರೀ ನೀರು ಕುಡಿತಾರೋ, ಇದೆಲ್ಲ ಆಪ್ಷನ್ಗಳೇ ಇರುವುದಿಲ್ಲ. ಸೊ ನಾಳೆ ನೀವು ಸಮೀಕ್ಷೆಯಲ್ಲಿ ಹೇಳೋದು 60% ಜನನು ಚಹಾ ಕುಡಿತಾರೆ, ಮತ್ತೆ 40% ಜನ ಕಾಫಿ ಕುಡಿತಾರೆ ಅಂತ.
60% ಜನ. ಸೊ ಈ ರೀತಿಯ ಸಮೀಕ್ಷೆಗಳು, ಇದಕ್ಕೆ ಅಮೆರಿಕದ ಬಹುದೊಡ್ಡ ಚಿಂತಕ ನಾಮ್ ಚಾಮ್ಸ್ಕಿ ಒಂದು ಮಾತು ಹೇಳ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ದ ಕನ್ಸೆಂಟ್ ಅಂತ. ಅಂದರೆ ಒಮ್ಮತವನ್ನು ಸೃಷ್ಟಿ ಮಾಡೋದು. ಚುನಾವಣೆ ಒಮ್ಮತ ಅದು ನೆಲದಡಿಯಿಂದ, ಜನರ ನಡುವಿನಿಂದ ಅದು ಸೃಷ್ಟಿಯಾಗುವುದಲ್ಲ. ಒಮ್ಮತವನ್ನು ನೀವೇ ಸೃಷ್ಟಿ ಮಾಡೋದು. ಮತ್ತೆ ನಿಮಗೆ ಬೇಕಾದ ರೀತಿಯ ಇತ್ತೀಚಿನ ನಿಮ್ಮ ಚುನಾವಣಾ ಸಮೀಕ್ಷೆಗಳು ಅದನ್ನೆಲ್ಲ ಮಾಡ್ತಾ ಇರೋದು. ಚುನಾವಣೆ 6 ತಿಂಗಳ ಇರುವಾಗ ಸ್ಟಾರ್ಟ್ ಮಾಡ್ತಾರೆ. ಯಾವುದು ಪಕ್ಷದಿಂದ ಪ್ರಾಯೋಜಿತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆನ್ಲೈನ್ ಅಲ್ಲಿ ಇದು ಗ್ಯಾಸ್ ಬುಕ್ಕಿಂಗ್. ನಾನು ಹೇಳ್ತೇನೆ 100 ಹೆಂಗಸರ ಪೈಕಿ 25 ಹೆಂಗಸರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ನೆರೆಕರೆಯವರ ಹತ್ರ ಹೋಗ್ತಾರೆ, ಹೆಂಗೊಂದು ಗ್ಯಾಸ್ ಬುಕ್ ಮಾಡ್ತದ್ದು ಬರಲಿ ಅಂತೇಳಿ. ಇಂಥ ಪರಿಸ್ಥಿತಿ ಇಲ್ಲಿ ವರ್ಚುವಲ್ ಮೀಟಿಂಗ್ ಅಂತೆ ಸೊಸೈಟಿಗಳಿಗೆ. ಜನರಿಗೆ ಇದರ ಅನುಭವ ಇಲ್ಲ. ನಮ್ಮ ವಿದ್ಯಾವಂತ ಜಿಲ್ಲೆಗೆ ಈ ರೀತಿ ಆದರೆ, ಹಾಗಾದರೆ ಅಲ್ಲಿ ಹಳ್ಳಿಯಲ್ಲಿ ಪಾಪ 1ನೇ ತರಗತಿ ಬಿಡಿ, ಮೈ ಮೇಲೆ ಒಂದು ಖರ್ಚಿಪ್ನಷ್ಟು ದೊಡ್ಡ ಬಟ್ಟೆ ಇಲ್ಲ, ಅಂಥವರಿಗೆ ಇಂಥದ್ದೆಲ್ಲ ರೂಲ್ಸ್. ಎಸ್ ಓಕೆ, ನಾವು ಈ ಒಂದು ಸಮೀಕ್ಷೆ ವಿಚಾರವನ್ನು, ಮಾತುಕತೆಯನ್ನು ಮುಗಿಸುವಂಥ ಸಂದರ್ಭ. ಏನು ಸಮೀಕ್ಷೆ ಏನೋ ಹೇಳ್ತಾ ಉಂಟು, ಯಾಕಂತ ಹೇಳಿದ್ರೆ ಈ ಒಂದು ಸಮೀಕ್ಷೆಯಲ್ಲಿ ದೇಶದ ರೈತರು ತಮ್ಮ ಚಳವಳಿಯನ್ನು ಹಿಂದಕ್ಕೆ ತಗೊಳ್ಬೇಕು ಅಥವಾ ಏನು ರೈತರ ಪರವಾಗಿ ಎಲ್ಲ ಮಸೂದೆಗಳು ಮಂಡಿಸಲ್ಪಟ್ಟಿದ್ದೇವೆ ಅಂತ. ಬಟ್ ಎಷ್ಟರ ಮಟ್ಟಿಗೆ ಇದನ್ನು ಜನ ಒಪ್ತಾರೆ ಅಥವಾ ಕೃಷಿಕರು ಒಪ್ತಾರೆ, ಅಥವಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ರೈತರು ಅಥವಾ ರೈತ ಸಂಘಟನೆಗಳು, ಸುಮಾರು 30ರಿಂದ 35 ರೈತ ಸಂಘಟನೆಗಳು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದೆ. ಅವರು ಇದಕ್ಕೆ ಎಷ್ಟರ ಮಟ್ಟಿಗೆ ಒಪ್ಪಿದ್ದಾರೆ ಅಂತ ಕೇಳಿದರೆ ಅದೊಂದು ಏನು ಉತ್ತರ ಇಲ್ಲದ ಪ್ರಶ್ನೆಯಾಗಿಯೇ ಉಂಟು. ಎಸ್, ಸೊ ಈ ಸಂದರ್ಭದಲ್ಲಿ ಈ ಒಂದು ಮಾತುಕತೆಗೆ ನಮ್ಮ ಜೊತೆಗೆ ಭಾಗಿಯಾಗಿದ್ದಂಥ MG ಹೆಗ್ಡೆ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹೆಗ್ಡೆ ಅವರೇ, ಅದೇ ರೀತಿಯಾಗಿ ಜೆರಾರ್ಡ್ ಟವರ್ಸ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಎಸ್, ವೀಕ್ಷಕರಿಗೆ ಈ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.